ಎಲ್ಲರಿಗೂ ನಮಸ್ಕಾರ. ಪುಂಜಾಲಕಟ್ಟೆ ಚಾರ್ಮಾಡಿ ರಾಷ್ಟ್ರೀಯ ಹೆದ್ದಾರಿ ಹಿತರಕ್ಷಣಾ ಸಮಿತಿ ಇದರ ಆಶ್ರಯದಲ್ಲಿ ನಡೆಯುತ್ತಿರುವಂತ ಪ್ರಪ್ರಥಮ ಹಕ್ಕೊತ್ತಾಯ ಹೋರಾಟಕ್ಕೆ ಬಂದಿರುವಂತ ಎಲ್ಲ ಬೆಳ್ತಂಗಡಿಯ ಜನರಿಗೆ ನನ್ನ ತುಂಬು ಹೃದಯದ ಸ್ವಾಗತ ಮತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರೋ ನಿಮಗೆ ಧನ್ಯವಾದವನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮಲ್ಲಿ ಈ ಹೋರಾಟದ ಕಿಚ್ಚನ್ನು ಹಚ್ಚಿರುವಂತ ಸನ್ಮಾನ್ಯ ವಸಂತ ಬಂಗೇರ್ರಿಗೆ ನನ್ನ ಮನದಾಳದ ನಮಸ್ಕಾರ, ಅವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನ ಪ್ರಾರಂಭ ಮಾಡಲಿದ್ದೇನೆ. ಈ ವೇದಿಕೆಯಲ್ಲಿ ಇರುವಂತ ಎಲ್ಲ ಗಣ್ಯಮಾನ್ಯ ನಾಯಕರೇ, ವೇದಿಕೆಯ ಮುಂಭಾಗದಲ್ಲಿರುವಂತ ಎಲ್ಲ ಗ್ರಾಮಗಳಿಂದ ಬಂದಿರುವಂತ, ನಗರ ಪ್ರದೇಶದಿಂದ ಬಂದಿರುವಂತ, ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಬಂದಿರುವಂತ ಎಲ್ಲ ಪ್ರೀತಿಯ ಬಂಧುಗಳೇ, ಈ ರಾಷ್ಟ್ರೀಯ ಹೆದ್ದಾರಿ ವಿಚಾರದಲ್ಲಿ ನಮ್ಮ ಜೊತೆ ಸದಾಕಾಲ ಮಾಧ್ಯಮಗಳಲ್ಲಿ ಬಿತ್ತರಿಸುತ್ತಿರುವಂತ ಪ್ರೀತಿಯ ಮಾಧ್ಯಮದ ಬಂಧುಗಳೇ, ಈ ರಾಷ್ಟ್ರೀಯ ಸಮಿತಿ ಹಿತರಕ್ಷಣಾ ವೇದಿಕೆ ಇದು ಯಾವುದೇ ಕಾರಣಕ್ಕೂ ಅಭಿವೃದ್ಧಿಯ ವಿರುದ್ಧ ಅಲ್ಲ. ಇದನ್ನ ಬಹಳ ಸ್ಪಷ್ಟವಾಗಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ವೇದಿಕೆ ಕೇವಲ 1-2 ದಿನಕ್ಕೆ ಕೆಲಸ ಮಾಡುವಂತ ವೇದಿಕೆ ಕೂಡ ಅಲ್ಲ. ನಿರಂತರವಾಗಿ ಈ ರಾಷ್ಟ್ರೀಯ ಹೆದ್ದಾರಿ ಮುಗಿಯುವ ತನಕ, ಪುಂಜಾಲಕಟ್ಟೆಯಿಂದ ಚಾರ್ಮಾಡಿ, ಉಜಿರೆಯಿಂದ ಪೆರಿಯಶಾಂತಿ ಇದು ಮುಗಿದು ಸುಗಮವಾಗಿ ಇಲ್ಲಿ ಜನರು ಸಂಚರಿಸುವವರೆಗೂ ಇದು ನಿರಂತರವಾಗಿ ಕೆಲಸ ಮಾಡ್ತಿರುತ್ತೆ ಅನ್ನೋ ವಿಚಾರವನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋ ಸಮಿತಿಯೂ ಅಲ್ಲ, ಇದು ಸ್ಪಷ್ಟವಾಗಿ ಇದರಲ್ಲಿ ಹೆಸರು ಕೊಟ್ಟಿದ್ದೇವೆ, ಹಿತರಕ್ಷಣಾ ಸಮಿತಿ, ಹಿತರಕ್ಷಣಾ ವೇದಿಕೆ ಅಂತ ಹೇಳಿದ್ರೆ ಇದರ ಕಾರ್ಯವೈಖರಿ ಈ ಕೆಲಸ ಕಾಲಮಿತಿ ಒಳಗಡೆ ನಡಿಬೇಕು. ಕಾಮಗಾರಿ ಪ್ರಗತಿಯಲ್ಲಿ ಇರುವಾಗ ಜನರಿಗೆ ಸುಗಮವಾಗಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ ಸಂಚರಿಸಲು ಅವರಿಗೆ ವ್ಯವಸ್ಥೆಯನ್ನ ಮಾಡಬೇಕು. ಇದು 1 ವರ್ಷ ನಡೀಲಿ, 2 ವರ್ಷ ನಡೀಲಿ, 3 ವರ್ಷ ನಡೀಲಿ, ನಾವು ನಿಮ್ಮೊಂದಿಗಿದ್ದೇವೆ. ಆದ್ರೆ ಎಲ್ಲಿಯೂ ಕೂಡ ಕಾಮಗಾರಿ ನಡೆಯುವಾಗ ಜನರಿಗೆ ಸಮಸ್ಯೆ ಆಗಬಾರದು. ಇವತ್ತು ಕಾಸರಗೋಡಿಂದ, ನಮ್ಮ ಉಳ್ಳಾಲದಿಂದ ಕಾಸರಗೋಡಿಗೆ ರಸ್ತೆಗೆ ನೀವೆಲ್ಲ ಹೋಗಿರ್ತೀರಿ. ಅಷ್ಟು ದೊಡ್ಡ ಪ್ರಮಾಣದ ಕಾಮಗಾರಿಯಲ್ಲಿ ನಡೀತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ ಸುಗಮವಾಗಿ ಸಂಚರಿಸಲಿ ಅಲ್ಲೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿ ಕಾಮಗಾರಿ ನಡೆಯುವಾಗ ಎಲ್ಲ ಜನರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದರೊಂದಿಗೆ ಭೂಮಿ ಕಳೆದುಕೊಳ್ತಾರೆ, ಸಾಕಷ್ಟು ಕಡೆ ಲ್ಯಾಂಡ್ ಅಕ್ವಿಸಿಷನ್ ಆಗುತ್ತೆ, ಭೂಮಿ ಕಳೆದುಕೊಳ್ತಾರೆ. ಅದು 1 ಸೆನ್ಸ್ ಇರಲಿ ಅಲ್ವಾ ಎಕರೆಗಟ್ಟಲೆ ಇರಲಿ, ಅವರೆಲ್ಲರಿಗೂ ಸೂಕ್ತವಾದ ಪರಿಹಾರ ಕೊಡುವ ಕೆಲಸ ನೀವು ಮಾಡಬೇಕು. ಅದರ ಹಿಂದೆಯೂ ಈ ಹಿತರಕ್ಷಣಾ ಸಮಿತಿ ಕೆಲಸ ಮಾಡ್ಲಿಕ್ಕಿದೆ. ಯಾಕಂತ ಹೇಳಿದ್ರೆ ಯಾರೋ ಒಬ್ಬರದ್ದು 1 ಸೆನ್ಸ್ ಜಾಗ ಹೋಗ್ಬೋದು, ಆ ಬಡವನಿಗೆ ಗೊತ್ತೇ ಇರಲ್ಲ ಎಲ್ಲಿ ಹೋಗ್ಬೇಕು, ಯಾವ ಲ್ಯಾಂಡ್ ಅಕ್ವಿಸಿಷನ್ ಕೋರ್ಟ್ಗೆ ಹೋಗ್ಬೇಕು, ಹೇಗೆ ಅವನ ಪರಿಹಾರವನ್ನು ಪಡ್ಕೊಳ್ಬೇಕು, ಯಾವುದು ಗೊತ್ತಿರಲ್ಲ. ಅಂತ ಎಲ್ಲ ಬಡವರಿಗೆ ಈ ಹಿತರಕ್ಷಣಾ ಸಮಿತಿ ಬೆನ್ನೆಲುಬಾಗಿ ನಿಂತು ಅವರಿಗೆ ಸರಿಯಾದ ಪರಿಹಾರವನ್ನು ಕೊಡುವ ಕೆಲಸವನ್ನು ನಾವು ಮಾಡ್ಲಿಕ್ಕಿದ್ದೇವೆ. ಒಂದು ಗಮನಿಸಿ, ಸೂಕ್ಷ್ಮವಾಗಿ ನೋಡಿದಾಗ ಇಲ್ಲಿ ಶ್ರೀಮಂತರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯ ಆಗ್ತಾ ಇದೆ. ಶ್ರೀಮಂತರು ಹೋಗಿ ಒಂದು ಪತ್ರ ಕೊಟ್ಟು ಎಲ್ಲೋ ಬಾರ್ನಲ್ಲೋ ಎಲ್ಲೋ ಕೂತು ಅವರಿಗೆ ಅಡ್ಜಸ್ಟ್ಮೆಂಟ್ ಮಾಡಿದಾಗ ಹೈವೇನ ಡಿವಿಯೇಷನ್ ಮಾಡಿರುವಂತದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದೇ ಬಡವನ ಮನೆ ಕೈಕಾಲು ಹಿಡಿತಾ ಇದ್ದಾರೆ. ಇವತ್ತು ನಾನು ನನ್ನ ಗೃಹ ಪ್ರವೇಶ ಮಾಡಿ 10 ತಿಂಗಳಾಗಿದ್ದು ನನ್ನ ಮನೆಯನ್ನು ಉಳಿಸಿ ಅಂತ ಹೇಳಿದ್ರೆ ಯಾವ ಕನಿಕರನ್ನು ಕೂಡ ಅಧಿಕಾರಿಗಳು ತೋರಿಸ್ತಾ ಇಲ್ಲ. ಅದರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಅನ್ನೋ ವಿಚಾರವನ್ನು ಕೂಡ ನಿಮಗೆ ಹೇಳ್ತಾ ಇದ್ದೇವೆ. ಇದೆಲ್ಲದರ ಮೇಲೆ ಶಾಸಕರ ಭ್ರಷ್ಟಾಚಾರ, ಸಂಸದರು ಹೊಸಬ್ರು ಒಳ್ಳೆಯವರು ಅನ್ಕೊಂಡಿದ್ದೀವಿ, ಆದ್ರೆ ಇಲ್ಲಿ ಬಂದ ಮೇಲೆ ಎಲ್ಲರ ಹಣೆ ಬರ ಅದೇ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಅವರೊಬ್ಬರು ಭ್ರಷ್ಟಾಚಾರ ಇದ್ರೆ ಅವರ ವಿರುದ್ಧ ಕೂಡ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಅದು ರಾಜ್ಯ ಮಟ್ಟ ಇರಲಿ, ರಾಷ್ಟ್ರ ಮಟ್ಟ ಇರಲಿ, ಯಾರೇ ಇದರಲ್ಲಿ ಭ್ರಷ್ಟಾಚಾರ ಮಾಡಿದ್ರೆ ಅವರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ಈ ಎಲ್ಲ ವಿಚಾರವಾಗಿ ನಮ್ಮ ಈ ಹಿತರಕ್ಷಣಾ ಸಮಿತಿ ಕೆಲಸ ಮಾಡ್ಲಿಕ್ಕಿದೆ. ವೈಜ್ಞಾನಿಕವಾಗಿ ಕೆಲಸ ಮಾಡಬೇಕು. ಇವತ್ತು ನಾವು ನೋಡ್ಬೋದು, ಪುಂಜಾಲಕಟ್ಟೆ ಅಂತ ಅಲ್ಲೊಂದು ಕಡೆ ಗುಂಡಿ, ಅದಾದ್ಮೇಲೆ ಮುಂದೆ ಸೋನಂದೂರ್ ಹತ್ರ ಒಂದು ಗುಂಡಿ, ಅಲ್ಲಲ್ಲಿ ಕೆಲಸ ಮಾಡಿ ಯಾವ ಕಡೆಯೂ ಕೂಡ ಸಂಪೂರ್ಣವಾಗಿ ಕೆಲಸ ಮಾಡಿಲ್ಲ. ಎಲ್ಲ ಕಡೆ ವೈಜ್ಞಾನಿಕವಾಗಿ ಕೆಲಸ ಮಾಡಬೇಕು. ಇದಕ್ಕೂ ಈ ಕೆಲಸವನ್ನು ಕೂಡ ಹಿತರಕ್ಷಣಾ ಸಮಿತಿ ಮಾಡಲಿಕ್ಕಿದೆ. ಈ ಸಮಿತಿ ಕೇವಲ ನಾವು ಮಾತ್ರ ಇದರ ಸದಸ್ಯರಲ್ಲ,
14 ಗ್ರಾಮಗಳಿಗೆ ಈ ಸಮಿತಿ ಬರುತ್ತೆ. 14 ಗ್ರಾಮಗಳನ್ನ ಈ ಸಮಿತಿ ಹಾದು ಹೋಗುತ್ತೆ. ಪಾರಂಕಿ, ಕುಕ್ಕಳ, ಮಾಲಾಡಿ, ಸೋಲಂದೂರು, ಕುವೆಟ್ಟು, ಬೆಳ್ತಂಗಡಿ ನಗರ, ಲಾಯ್ಲಾ, ಕೊಯ್ಯೂರು, ಉಜಿರೆ, ಕಲ್ಮಂಜ, ಮುಂಡಾಜೆ, ಚಿಬಿದ್ರೆ, ತೋಟತ್ತಾಡಿ, ಚಾರ್ಮಾಡಿ, ಈ ಎಲ್ಲ ಗ್ರಾಮಗಳಲ್ಲಿ ಒಂದು ಗ್ರಾಮ ಸಮಿತಿಯನ್ನ ನಾವು ಮಾಡ್ಲಿಕ್ಕಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರನ್ನು ಇದರ ಸದಸ್ಯರನ್ನಾಗಿ ಮಾಡ್ಲಿಕ್ಕಿದ್ದೇವೆ. ಎಲ್ಲೇ ಜನರಿಗೆ ಸಮಸ್ಯೆ ಆಗಲಿ, ಮಳೆಗಾಲವನ್ನು ನೋಡ್ತೇವೆ, ಆಕ್ಸಿಡೆಂಟ್ ಆಗುತ್ತೆ, ಎಲ್ಲೇ ಜನರಿಗೆ ಸಮಸ್ಯೆ ಆದ್ರೂ ಕೂಡ ನಮ್ಮ ಗ್ರಾಮ ಸಮಿತಿಯು ಕೂಡ ನಿಮಗೆ ಸದಾ ನಿಮ್ಮ ಜೊತೆ ಇರುತ್ತೆ ಅಂತ ನಾನು ಜನರಿಗೆ ಭರವಸೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದರ ಹಿಂದೆ ನಾವು ಕಾವಲುಗಾರರಾಗಿ ನಿಂತಿರ್ತೇವೆ. ಇವತ್ತು ಆಡಳಿತ ಪಕ್ಷದಲ್ಲಿ ನೀವಿದ್ದೀರಿ, ವಿರೋಧ ಪಕ್ಷದಲ್ಲಿ ನಾವಿರ್ತೇವೆ. ನಾವು ಕೂಡ ಇದಕ್ಕೆ ಕಾವಲುಗಾರರಾಗಿ ನಿರಂತರವಾಗಿ ಕೆಲಸ ಮಾಡ್ತೇವೆ. ಆದ್ರೆ ಕಾವಲುಗಾರರ ಅಂದ ತಕ್ಷಣ ನಿಮ್ಮ ತರ ಚೌಕಿದಾರರಲ್ಲ, ಚೌಕಿದಾರ್ ಚೋರ್ ಅಂತ ಇಡೀ ದೇಶದಲ್ಲಿ ಹೇಳಿದ್ರು. ಆದ್ರೆ ನಿಮ್ಮ ತರ ಚೌಕಿದಾರಿಕೆ ಕೆಲಸವನ್ನ ನಾವು ಮಾಡೋದಿಲ್ಲ. ಅಥವಾ ನೀವತ್ತು ಒಂದು ಕಾಕಿ ಟೋಪಿ ಚೌಕಿದಾರನ ಬಟ್ಟೆ ಹಾಕಿ ಮೋದಿಗೆ ಹೋಗಿ ಗುಲಾಬಿ ಕೊಟ್ರಲ್ಲ, ಆ ರೀತಿಯ ಚೌಕಿದಾರರ ಕೆಲಸ ನಾವು ಮಾಡೋದಿಲ್ಲ. ಬದಲಾಗಿ ಎಲ್ಲ ಜನರ ಹಿತ ಕಾಯುವ ಕೆಲಸವನ್ನ ಮಾಡ್ತೇವೆ. ನಿಮ್ಮ ತರ ನಾಟಕ ಮಾಡುವುದನ್ನ ನಿಲ್ಲಿಸಿ ಜನರ ಕೆಲಸ ಮಾಡುವನ್ನ ಮುಂದಿನ ದಿನಗಳಲ್ಲಿ ನಾವು ಮಾಡ್ಲಿಕ್ಕಿದ್ದೇವೆ. 2018 ಪ್ರಪ್ರಥಮವಾಗಿ ನೀವು ಶಾಸಕರು ಇಲ್ಲಿ ಆಯ್ಕೆಯಾಗಿ ಬಂದಾಗ ಭ್ರಷ್ಟಾಚಾರವನ್ನ ಪ್ರಪ್ರಥಮವಾಗಿ ಬೆಳ್ತಂಗಡಿಯಲ್ಲಿ ಮಾಡಿದಂತವ್ರು ನೀವು. ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, 40% ಭ್ರಷ್ಟಾಚಾರ ನಡೀತಾ ಇದೆ ಅಂತ ಪ್ರಪ್ರಥಮವಾಗಿ ಬೀಜ ಹಾಕಿ ಅದು ನೀವು. ಇದರ ವಿರುದ್ಧ ಹೋರಾಟ ಮಾಡಿದಂತವರು ನಮ್ಮ ಪ್ರೀತಿಯ ನಾಯಕರಾದಂತಹ ಸನ್ಮಾನ್ಯ ವಸಂತ ಬಂಗೇರವರು. ನಿರಂತರವಾಗಿ ಅವರು ಇದರ ವಿಚಾರದಲ್ಲಿ ಧ್ವನಿ ಎತ್ತುತ್ತಾ ಇದ್ರು, ರಾಜ್ಯ ಮಟ್ಟದಲ್ಲಿ ಧ್ವನಿ ಎತ್ತಿದ್ರು. ಈ ಭ್ರಷ್ಟಾಚಾರದ ವಿಚಾರ ಇಡೀ ರಾಜ್ಯ ಮಟ್ಟಕ್ಕೆ ಹೋಗಿ 40% ಭ್ರಷ್ಟಾಚಾರ ಇಡೀ ರಾಜ್ಯದಲ್ಲಿ ವ್ಯಾಪ್ತಿಗೆ ಹರಡಿರುವುದನ್ನ ಪ್ರಪ್ರಥಮ ಬಾರಿಗೆ ಯಾರಾದ್ರೂ ಅದು ಸಾರ್ವಜನಿಕ ವಲಯಕ್ಕೆ ಆಗಿದ್ರೆ ಅದು ನಮ್ಮ ವಸಂತ ಬಂಗೇರವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಆ ಹೋರಾಟ ದೊಡ್ಡದಾಗಿ ನಿಮ್ಮ ಇಡೀ ಸರ್ಕಾರವನ್ನ ನೆಲಕ್ಕೆ ಉರುಳಿಸುವ ಕೆಲಸವನ್ನ ಮಾಡ್ತು. ಇವತ್ತು ಏನಾದ್ರೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೆ ಅದಕ್ಕೆ ಮೂಲ ಕಾರಣ ವಸಂತ ಬಂಗೇರವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಬೆಳ್ತಂಗಡಿಯಲ್ಲಿ ನಿಮ್ಮ ಅವಧಿ ಬಂದ ನಂತರ ಕೋಟಿ ಕೋಟಿ ಬೆಳೆ ಬಾಳುವ ತೋಡುಗಳು, ಕೋಟಿ ಕೋಟಿ ಬೆಳೆ ಬಾಳುವ ತಡೆಗೋಡೆಗಳು, ಸೇತುವೆಗಳು, ಕಿಂಡಿ ಅಣೆಕಟ್ಟುಗಳು, ರಸ್ತೆಗಳು ಇವತ್ತೆಲ್ಲ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವಂತ ಪ್ರಸಂಗ ಪ್ರಾರಂಭವಾಗಿದೆ. ನಿಮ್ಮನ್ನ ಕೇಳಿದ್ರೆ ಅದರಲ್ಲೂ ಕೂಡ ಜಾತಿಯನ್ನ ನೀವು ತರ್ತಾ ಇದ್ದೀರಿ. ಅಲ್ಲಿ ರೆಕ್ಕೆಯಲ್ಲಿ ಗೋಡೆ ಬಿತ್ತು ಅಂತ ಹೇಳಿದ್ರೆ ಗಂಗಾಧರ ಅವರ ಬಿತ್ತಮಾರ್ ಅವರ ಮಗ ಬಿಲ್ಲವ ಸಂಘದ ಅಧ್ಯಕ್ಷರ ಮಗನ ಮೇಲೆ ಆರೋಪವನ್ನ ಮಾಡ್ತಾ ಇದ್ದೀರಿ. ಐಬಿಯ ವಿಚಾರದಲ್ಲಿ ಭ್ರಷ್ಟಾಚಾರ ಹೇಳಿದ್ರೆ ಪ್ರವೀಣ್ ಪೂಜಾರಿ ಅಂತ ಒತ್ತಿ ಒತ್ತಿ ಹೇಳುವ ಮುಖಾಂತರ ನೀವು ಜಾತಿಯನ್ನ ತರ್ತಾ ಇದ್ದೀರಿ. ಪೂಂಜರೆ 18% GST ಕಟ್ಟಬೇಕಾಗತ್ತೆ, ನಿಮಗೆ 40% ಕಮಿಷನ್, ಒಟ್ಟಾದ್ರೆ 58% ಆಗುತ್ತೆ. ಇನ್ನು 10% ಲಾಭ ಇಟ್ಕೊಂಡು ಅವನು 32% ಅಲ್ಲಿ ಕೆಲಸ ಮಾಡು ಅಂತ ಹೇಳಿದ್ರೆ ಆ ಗುತ್ತಿಗೆದಾರ ಆದ್ರೂ ಯಾವ ರೀತಿ ಕೆಲಸ ಮಾಡ್ತಾನೆ? ಇದಕ್ಕೆ ನೇರವಾಗಿ ನೀವು ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಿಮ್ಮಿಂದ ಇವತ್ತು ತಡೆಗೋಡೆಗಳು ಬಿಡ್ತಾ ಇದೆ, ನಿಮ್ಮಿಂದ ಇವತ್ತು ಸೇತುವೆಗಳು ಹಾಳಾಗ್ತಾ ಇದೆ, ನಿಮ್ಮಿಂದ ಎಲ್ಲ ಕಟ್ಟಡಗಳು ನೆರಳು ಉರುಳ್ತಾ ಇದೆ ಅಂತ ಹೇಳಿದ್ರೆ ನೀವು ಇದಕ್ಕೆ ನೇರವಾದ ಕಾರಣಕರ್ತರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಮ್ಮ ಐಬಿಯ ವಿಚಾರದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ನಿಮ್ಮ ವಿರುದ್ಧದ ಹೋರಾಟ ನಾವು ಐಬಿಯ ವಿಚಾರದಲ್ಲಿ ಪ್ರಾರಂಭ ಮಾಡಿದ್ವಿ. ಆಗ ನಿಮಗೆ ನಮ್ಮ ಮೇಲೆ ಕೋಪ ಶುರುವಾಯಿತು. ಬ್ರಿಟಿಷ್ ಕಾಲದ ಪ್ರವಾಸಿ ಬಂಗಲೆ ಹೌದು, ಪುನಶ್ಚೇತನಗೊಳಿಸಬೇಕು, ಅದನ್ನು ಅಭಿವೃದ್ಧಿ ಪಡಿಸಬೇಕು, ಆದ್ರೆ ಕಾನೂನಿಲ್ವಾ? ಆ ಕಾನೂನು ಅಡಿಯಲ್ಲಿ ನೀವು ಮಾಡಿ ಅಂತ ನಾವು ನಿಮ್ಮನ್ನ ಕೇಳ್ತಾ ಇರೋದು. ಅದು ಪುರಾತತ್ವ ಇಲಾಖೆಗೆ ಸೇರಿದಂಥದ್ದು. 1913ರಲ್ಲಿ ಪ್ರಾರಂಭವಾಗಿದ್ದು 100 ವರ್ಷಗಳಿಗಿಂತ ಹೆಚ್ಚು ಕಾಲ ಅದು ಅಲ್ಲಿತ್ತು. ಅದನ್ನ ಪುರಾತತ್ವ ಇಲಾಖೆಯ ಪರ್ಮಿಷನ್ ನೀವು ತೆಗೆದುಕೊಂಡಿದ್ದೀರಾ ಅಂತ ಕೇಳಿದ್ವಿ, ಬಹಳ ಸ್ಪಷ್ಟವಾಗಿ ಕೇಳಿದ್ದೇವೆ. ಇದರಲ್ಲಿ ಯಾರ ಮೇಲೂ ನಾವು ಆರೋಪ ಮಾಡಲಿ, ಅದಕ್ಕೆ ನಿಮಗೆ ಉರಿ ಹತ್ತಲಿಕ್ಕೆ ಶುರುವಾಗ್ತದೆ. ಉದ್ಘಾಟನೆ ಮಾಡುವಾಗ ಪ್ರಥಮ ಹಂತದ ಕಾಮಗಾರಿಗೆ ವರ್ಕ್ ಆರ್ಡ್ರೆ ಸಿಕ್ಕಿರಲ್ಲ, ನೀವು ಉದ್ಘಾಟನೆ ಮಾಡ್ತೀರಾ, ವರ್ಕ್ ಆರ್ಡರ್ ಆದ ಮರುದಿನ ಅದಕ್ಕೆ ವರ್ಕ್ ಆರ್ಡರ್ ಸಿಗುವಂತ ಕೆಲಸ ಆಗುತ್ತೆ. ಪ್ರಾರಂಭ ಆಯ್ತು, ಇನಾಗ್ರೇಷನ್ ಆಯ್ತು, ಅದಾದ ನಂತರ 2 ಕೋಟಿ ಹೆಚ್ಚುವರಿ ಹಣವನ್ನ ಕೊಡುವಂತ ಕೆಲಸ ಮಾಡ್ತಾರೆ. ಇವತ್ತವರೆಗೂ ಕೂಡ ಐಬಿ ಇಲ್ಲೇ ಇದೆ, ಇವತ್ತವರೆಗೂ ಕೂಡ ಅದರ ಬಾಗಿಲು ತೆರೆದಂತ ಪ್ರಸಂಗ ಇವತ್ತು ನಿರ್ಮಾಣ ಆಗಿದೆ. ಸ್ಟ್ರಕ್ಚರಲ್ ಡಿಸೈನ್ ಇಲ್ಲ. ಇದು ಎಲ್ಲದರಲ್ಲೂ ನೀವು ಭ್ರಷ್ಟಾಚಾರದ ಹಣವನ್ನು ತಿಂದಿದ್ದೀರಾ ಅಂತ ಹೇಳಿದಾಗ ನಿಮಗೆ ನಮ್ಮ ಮೇಲೆ ಕೋಪ ಪ್ರಾರಂಭ ಆಗುತ್ತೆ.
ನಾವಿನ್ ಯಾರನ್ನ ಕೇಳಬೇಕು? ನಾವು ಕೇಳ್ತಿರೋದು ಕಾನೂನಾತ್ಮಕವಾಗಿ ಒಂದು ವಿರೋಧ ಪಕ್ಷದವರು ಏನ್ ಕೆಲಸ ಮಾಡ್ಬೇಕು ಅದನ್ನ ನಾವು ಕೇಳ್ತಾ ಇದ್ದೇವೆ. ಇದನ್ನ ಕೇಳಿದ್ರೆ ಇಲ್ಲ ಸಲ್ಲದ ಆರೋಪ, ನನ್ನ ಕುಟುಂಬದ ಮೇಲೆ ಆಪಾದನೆ, ದೇವರ ಮುಂದೆ ಪ್ರಮಾಣ ಎಲ್ಲವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ನನಗೆ ಕಾಗೆ ಕಾಗೆ ಅಂತೇಳಿ ನಿಮ್ಮ ಬಣ್ಣ ಕೂಡ ನನ್ನ ಬಣ್ಣದ ಹಾಗೆ ತಿರುಗಲಿಕ್ಕೆ ಪ್ರಾರಂಭ ಆಗ್ತಾ ಇದೆ. ಉದ್ಘಾಟನೆ ಇವತ್ತವರೆಗೂ ನೀವು ಯಾಕೆ ಮಾಡಲಿಲ್ಲ ಅನ್ನೋದು ನನ್ನ ಬಹಳ ಸ್ಪಷ್ಟವಾದ ಪ್ರಶ್ನೆ. ನಾನು ನನ್ನ ಇಡೀ ಪ್ರೆಸ್ ಮೀಟ್ ಅಲ್ಲಿ ಎಲ್ಲೂ ಕೂಡ ಪೂಂಜರು ಇದರ ಪಾಲುದಾರರಂತ ಎಲ್ಲೂ ಕೂಡ ಹೇಳಿಲ್ಲ. ನಾನು ಹೇಳಿದ್ದು ಬಿಮಲ್ನವರ ಮೇಲೆ ಆರೋಪ ಮಾಡಿದ್ದೇನೆ. ನೀವು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡ್ದ ಅನ್ನೋ ರೀತಿಯಲ್ಲಿ ನಾನು ಇದರ ಪಾಲುದಾರಲ್ಲ ಅಂತ ನೀವೇ ಹೇಳ್ತಿದ್ದೀರಾ ಅಂದ್ರೆ ಇದರಲ್ಲಿ ನಮ್ಗೆ ಡೌಟ್ ಬರುತ್ತಾ ಇಲ್ವಾ ಅಂತ ನಿಮ್ಮನ್ನ ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಇದರಲ್ಲಿ ಇನ್ನು ಯಾವ ಹೋರಾಟನೂ ಮಾಡಲ್ಲ. ಯಾಕಂದ್ರೆ ನೇರವಾಗಿ ಈಗ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದೇವೆ, SITಗೆ ಇದನ್ನ ಕೊಡಬೇಕು ಅಂತ ಆಗ್ರಹವನ್ನ ಮಾಡಿದ್ದೇವೆ. ಈಗ ಆ ಕೆಲಸ ಹಿಂದೆ ನಾವು ಬೀಳ್ತೇವೆ. ನೀವು ಮೊನ್ನೆ ಮಾರಿಗುಡಿಯಲ್ಲಿ ಪ್ರಮಾಣ ಮಾಡಿದ್ರಿ, 1 ರೂಪಾಯಿಯನ್ನು ಕೂಡ ನಾನು ಇಲ್ಲಿ ಭ್ರಷ್ಟಾಚಾರ ಮಾಡಲಿಲ್ಲ. ನಾನು ಕೇಳಿರೋದು 1 ರೂಪಾಯಿ ಪ್ರಶ್ನೆ ಅಲ್ಲ. ನೀವು ಹೌದು, ನೀವು 1 ರೂಪಾಯಿ ತಗೊಂಡಿಲ್ಲ, ಕೋಟಿಯನ್ನ ನೀವು ಲೂಟಿ ಮಾಡಿದ್ದೀರಿ ಅನ್ನೋದೇ ನನ್ನ ಆರೋಪ. ಕೋಟಿಯನ್ನು ನಾನು ಲೂಟಿ ಮಾಡಿದ್ದೀರಿ. ಯಾಕಂತ ಹೇಳಿದ್ರೆ ನಿಮ್ಮ ಒಬ್ಬ ಗೆಳೆಯ ಹೇಳಿದ್ದ ಅವತ್ತು, ಪೂಂಜೇರು ಚೀಲಡು ದುಡ್ಡು ಕನಪೇರು, ಪೂಂಜೇರು ಚೀಲಡು ಕೊರಪೇರು, ಅರೆಗೆ ಕೊರಿಯರು, ಮೊರೆಗೆ ಕೊರಿಯರು, ಮಾತೆರೆಗಳ ಕೊರಿಯರು, ಇಲ್ಲಡ್ದು ಬಂದಾಗ ಚೀಲ ಬತ್ತಂಡ, ಇಲ್ಲಡ್ದು ಪೋನಾಗ ಚೀಲ ಖಾಲಿ ಆಂಡ್. ಎಲ್ಲಿಂದ ಬಂತು ಈ ಚೀಲದ ಹಣ? ಈ ಚೀಲದ ಹಣ ಎಲ್ಲಿಂದ ಬಂತು ಅಂತ ನಿಮ್ಮನ್ನ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವೇ ನಿಮ್ಮ ಬಾಯಲ್ಲಿ ಹೇಳಿದ್ರಿ, ನೆರೆಸ ಬಂದಾಗ 45 ಲಕ್ಷ ರೂಪಾಯಿಯನ್ನ ನಾನು ದೇಣಿಗೆ ಕೊಟ್ಟಿದ್ದೇನೆ. ನಿಮ್ಮ ಚುನಾವಣೆಯ ನೀವೇನು ಡಿಕ್ಲೇರ್ ಮಾಡಿದ್ರಿ ಅದೆಲ್ಲ ದಾಖಲೆ ನಮ್ಮ ಹತ್ರ ಇದೆ. ಎಲ್ಲೂ ಕೂಡ ನೀವು ಈ 45 ಲಕ್ಷ ರೂಪಾಯಿ ಬಗ್ಗೆ ಮಾತಾಡಿಲ್ಲ. ಇದು ಭ್ರಷ್ಟಾಚಾರದ ಹಣ ಅಲ್ಲವೇ ಪುಂಜರೆ? ನೀವು 1 ರೂಪಾಯಿ ಬಗ್ಗೆ ಮಾತಾಡ್ತಿದ್ದೀರಿ. ನಿಮ್ಗೆ ತಾಕತ್ತಿದ್ರೆ 1 ರೂಪಾಯಿ ನಾನು 2018 ಅಧಿಕಾರಕ್ಕೆ ಬಂದ ಮೇಲೆ 1 ರೂಪಾಯಿ ಅಲ್ಲ, ನಾನು ಭ್ರಷ್ಟಾಚಾರ ಮಾಡಿಲ್ಲ ಅಂತ ಪ್ರಮಾಣ ಮಾಡಿ ಆಗ ನಿಮ್ಮ ದೈವ ಭಕ್ತವನ್ನ ನಾವು ನಂಬ್ತೇವೆ ಅನ್ನೋ ವಿಚಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇವತ್ತು ಈ ವಿಚಾರ ಏನು, ದೇಶದಲ್ಲಿ ಹೈವೇಗಳು ಯಾರು ಮಾಡಲೇ ಇಲ್ಲ. ಬಿಜೆಪಿ ಸರ್ಕಾರ ಬಂದ ನಂತರನೇ ಹೈವೇ ಆಗಿರೋ ತರ ನೀವು ಬೊಗಳೆಯನ್ನ ಬಿಡ್ತಾ ಇದ್ದೀರಾ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೈವೇ ಏನಾದ್ರೂ ಅಭಿವೃದ್ಧಿ ಆಗ್ತಾ ಇದ್ರೆ ಅದು ಆ ಕೀರ್ತಿ ನಮ್ಮ ನಾಯಕರಾದಂತ ಆಸ್ಕರ್ ಫರ್ನಾಂಡಿಸ್ ರವರಿಗೆ ಸಲ್ಲಬೇಕು. UPA ಸರ್ಕಾರ ಇರುವಾಗ ಆಸ್ಕರ್ ಫರ್ನಾಂಡಿಸ್ ರವರು ರಾಷ್ಟ್ರೀಯ ಹೆದ್ದಾರಿ ಮತ್ತು ಭೂ ಸಾರಿಗೆ ಸಚಿವರಾದಾಗ ಒಂದಷ್ಟು ದಕ್ಷಿಣ ಕನ್ನಡ ಜಿಲ್ಲೆಯ ಹೈವೇಗಳಿಗೆ ಅನುದಾನವನ್ನು ಕೊಟ್ಟರು. ಇಲ್ಲಿ ಆಗ ಇಲ್ಲಿ ಸಂಸದರಾಗಿದ್ದಂತ ನಳಿನ್ ಕುಮಾರ್ ಕಟೀಲ್ ನೋಡ್ಲಿಲ್ಲ. ಅದು ಬಿಜೆಪಿಯ ಕಾಂಗ್ರೆಸ್ ಯಾವುದನ್ನು ನೋಡ್ಲಿಲ್ಲ. ನನ್ನ ಊರು ಒಳ್ಳೇದಾಗ್ಬೇಕು, ನನ್ನ ದಕ್ಷಿಣ ಕನ್ನಡಕ್ಕೆ ಒಳ್ಳೇದಾಗ್ಬೇಕು, ನನ್ನ ಉಡುಪಿಗೆ ಒಳ್ಳೇದಾಗ್ಬೇಕು ಅಂತ ಆಸ್ಕರ್ ಫರ್ನಾಂಡಿಸ್ ಅವರು ಎಲ್ಲ ಕಡೆ ಉತ್ತಮವಾದ ರಸ್ತೆ ಬರಬೇಕು ಅನ್ನೋ ಪರಿಕಲ್ಪನೆಯನ್ನ ಇಟ್ರು. ಅದಾದ ನಂತರ ನಿತಿನ್ ಗಡ್ಕರಿ ಅವರು ಬಂದರು. ನಿತಿನ್ ಗಡ್ಕರಿ ಅವ್ರ ಬಗ್ಗೆನೂ ನಾನು ದೊಡ್ಡ ಆರೋಪವನ್ನು ಮಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಬಹಳ ಅದ್ಭುತವಾಗಿ ನಿತಿನ್ ಗಡ್ಕರಿ ಅವರು ದೇಶವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿರುವಂತ ಏಕೈಕ ಸಚಿವ ಅಂತ ಹೇಳಲಿಕ್ಕೂ ನಾನು ಇಷ್ಟಪಡ್ತಾ ಇದ್ದೇನೆ. ಅವ್ರ ಬಗ್ಗೆ ಕೂಡ ನನ್ನ ಆಪಾದನೆ ಇಲ್ಲ. ಆದ್ರೆ ಅಧಿಕಾರಿಗಳು ಮತ್ತು ಈ ಜನಪ್ರತಿನಿಧಿಗಳ ಕಳ್ಳಾಟ ಇಲ್ಲಿ ಜೋರಾಗಿದೆ. ಯಾವ ಅಧಿಕಾರಿಗಳು, ಇದರ ಹಿಂದೆ ಇರುವಂತಹ ಸೂತ್ರಧಾರರು ಯಾರು ಅನ್ನೋದನ್ನ ನಾವು ಬಹಳ ಸ್ಪಷ್ಟವಾಗಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲೊಂದು ಹೈವೇ ಮಾಫಿಯಾ ನಡೀತಾ ಇದೆ. ಹೈವೇ ಮಾಫಿಯಾ ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ಗುಂಡ್ಯಾದಿಂದ ಬಂಟ್ವಾಳದೊಳಗೆ ಒಂದು ರಾಷ್ಟ್ರೀಯ ಹೆದ್ದಾರಿ ಕೆಲಸ ಪ್ರಾರಂಭ ಆಗುತ್ತೆ. L&T ಅವರು, ನವಯುಗ, ದೇಶದ ದೊಡ್ಡ ದೊಡ್ಡ ಕಂಪನಿಗಳು ಅದಕ್ಕೆ ಗುತ್ತಿಗೆ ಟೆಂಡರ್ ಅನ್ನ ಹಾಕ್ತಾರೆ. ಅದೇ ರೀತಿ ನಮ್ಮ BC ರೋಡ್ ಇಂದ ಕುಂಜಾಲಕಟ್ಟೆಗೆ ಇನ್ನೊಂದು ಹೈವೇ ಆಗುತ್ತೆ. ಅಲ್ಗೂ ಕೂಡ ದೊಡ್ಡ ಟೆಂಡರ್, ಒಂದು 700-800 ಕೋಟಿಯ ಟೆಂಡರ್. ಯಾರಿಗೂ ಎಲಿಜಿಬಿಲಿಟಿ ಇಲ್ಲ, ದೊಡ್ಡ ದೊಡ್ಡ ಗುತ್ತಿಗೆದಾರ ಅದಕ್ಕೆ ಟೆಂಡರ್ ಆಗ್ತಾರೆ. ಇದು ಕೂಡ ಬೆಳ್ತಂಗಡಿಯಿಂದ, ಚಾರ್ಮಾಡಿ, ಉಜಿರೆಯಿಂದ ನಮ್ಮ ಪೆರಿಯ ಶಾಂತಿ ಎಲ್ಲದಕ್ಕೂ ದೊಡ್ಡ ದೊಡ್ಡ ಗುತ್ತಿಗೆದಾರರು ಬರ್ತಾರೆ. ಅವರು ಕೆಲಸ ಮಾಡಿ ಸ್ವಲ್ಪ ದಿವಸ ಆದ್ಮೇಲೆ ಏನೋ ಅವರಿಗೆ ಸೂಜಿ ಚುಚ್ಚಲಿಕ್ಕೆ ಪ್ರಾರಂಭ ಆಗುತ್ತೆ. ಎಲ್ಲ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳು ಇಲ್ಲಿಂದ ಬಿಟ್ಟು ಓಡೋಗುವ ಪ್ರಸಂಗ. ಈ ಪ್ರಸಂಗ ಅವ್ರು ಮಾಡಿದ್ರ ಅಥವಾ ನೀವು ಅಧಿಕಾರಿಗಳು ಸೇರಿ ಮಾಡಿದ್ದೀರಾ ಅನ್ನೋ ಪ್ರಶ್ನೆಯನ್ನ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಕಂಪನಿಗೆ ಇಲ್ಲಿ ಮಳೆ ಬರ್ತಾ ಇದೆ, ಅದಕ್ಕೆ ನಾವು ಓಡೋಗ್ತೀವಿ. ಏನ್ ಮಳೆ, ದಕ್ಷಿಣ ಕನ್ನಡದಲ್ಲಿ ಮಳೆ ಬರೋದೇನು ಇಂಥ ದೊಡ್ಡ ಕಂಪನಿಗೆ ಗೊತ್ತಿಲ್ವಾ? ಕಾಶ್ಮೀರದಲ್ಲಿ ಹೋಗಿ ಇಲ್ಲಿ ಹಿಮ ಬೀಳುತ್ತೆ ನಮ್ಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತೀರಾ ನೀವು? ಅದೇ ರೀತಿ ಇವತ್ತು L&T ಓಡೋದ್ರು, ನವಯುಗ ಓಡೋದ್ರು, ಓಷನ್ ಓಡೋದ್ರು,
ಇಲ್ಲಿ DP ಜೈನ್ ಓಡೋಗಿದ್ದಾರೆ. ಇದು ಯಾರಿದ್ರಿಂದ ಸೂತ್ರಧಾರರಿದ್ದಾರೆ? ಇದನ್ನದ್ದು ಮುಂದಿನ ದಿನಗಳಲ್ಲಿ ಮಾಧ್ಯಮದವರ ಮುಂದೆ ಮತ್ತು ನಿಮ್ಮ ಮುಂದೆ ಇದರ ಹಿಂದೆ ಇರುವ ಸೂತ್ರಧಾರರ ಹೆಸರನ್ನು ನಾವು ಬಯಲುಪಡಿಸ್ತೇವೆ. ಯಾಕಂತ ಹೇಳಿದ್ರೆ ಇದೊಂದು ಮಾಫಿಯಾ ಆಗಿದೆ. ಜನಸಾಮಾನ್ಯರ ದುಡ್ಡನ್ನ ಲೂಟಿ ಮಾಡುವ ಒಂದು ದೊಡ್ಡ ಮಾಫಿಯಾ ಆಗಿ ಇವತ್ತು ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಇದೆಲ್ಲ ಆದ್ಮೇಲೆ ಇಲ್ಲೇ ಲೋಕಲ್ ಅಲ್ಲಿರುವ ಕಾಂಟ್ರಾಕ್ಟರ್ಗಳಿಗೆ ಸಬ್ ಕಾಂಟ್ರಾಕ್ಟ್ ಕೊಡೋದು, ಗುಣಮಟ್ಟ ಕಮ್ಮಿ ಇರುತ್ತೆ. ಇವತ್ತು ಬಂಟ್ವಾಳ ಪುಂಜಲ್ಕಟ್ಟೆ ರಸ್ತೆಯಲ್ಲಿ ನೀವು ಹೋಗಿರ್ಬೋದು, ನೀವು ರಾತ್ರಿ ಮಳೆ ಬರುವ ಸಮಯದಲ್ಲಿ ಅಲ್ಲಿ ಹೋಗಿ ಎಷ್ಟು ಕೆಟ್ಟ ಕೆಲಸ ಅಲ್ಲಾಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಈ DP ಜೈನು, L&T, ನವಯುಗ ಇವರೆಲ್ಲ ಬಹಳ ದೊಡ್ಡ ಕಾಂಟ್ರಾಕ್ಟರ್ಗಳು, ಅವ್ರದೇ ಆದಂತ ನೀತಿ ನಿಯಮಗಳಿರುತ್ತೆ. ಇಲ್ಲಿ ಯಾರೋ ಪೀಸ್ ವರ್ಕ್ ಕೊಟ್ಟು ಲಾಸ್ಟ್ ಅಲ್ಲಿ ಎಲ್ಲವನ್ನ ಹಾಳು ಮಾಡಿ ದುಡ್ಡನ್ನ ಗುಳುಂ ಮಾಡುವ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ನಿತಿನ್ ಗಡ್ಕರಿ ಅವರು 718 ಕೋಟಿ ರೂಪಾಯಿಗೆ ಬೆಳ್ತಂಗಡಿ ಪುಂಜಲ್ಕಟ್ಟೆ ಚಾರ್ಮಾಡಿಗೆ ಅನುಮೋದನೆಯನ್ನ ಕೊಡ್ತಾರೆ. ಅವರ ಪತ್ರಿಕಾ ಹೇಳಿಕೆಯಲ್ಲಿ ಅವ್ರು ಹೇಳ್ತಾರೆ, ನಾವು 4 ಲೇನ್ ರಸ್ತೆಗೆ ನಾವು ಅನುಮೋದನೆಯನ್ನ ಕೊಟ್ಟಿದ್ದೇವೆ ಅನ್ನೋ ವಿಚಾರ ಹೇಳ್ತಾರೆ. EPC ಮಾಡೆಲ್, ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ಅಗ್ರಿಮೆಂಟ್, ಆ ಇಡೀ ಪುಸ್ತಕವನ್ನ ಅಗ್ರಿಮೆಂಟ್ ಅನ್ನ ನಾನು ಓದಿದ್ದೇನೆ. 28/10/2022ಕ್ಕೆ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ತಾರೆ. 4 ಲೇನ್ ಅಂತ ನಿತಿನ್ ಗಡ್ಕರಿ ಅವರು ಹೇಳ್ತಾರೆ. ನೋಡ, ಅಗ್ರಿಮೆಂಟ್ ಅಲ್ಲಿ 2 ಲೇನ್ ಮಾತ್ರ ಇದೆ. 35 ಕಿಲೋಮೀಟರ್ ನ್ಯಾಷನಲ್ ಹೈವೇ 73ಗೆ ಇವತ್ತು ಹೇಳ್ತಾರೆ. ಇವತ್ತು ದೇಶ ಮಟ್ಟದಲ್ಲಿ ಮೋದಿ ಅವರು ಹೇಳ್ತಾ ಇದ್ದಾರೆ, ನಮ್ಮ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ, ದಿನಕ್ಕೆ 35 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯನ್ನ ನಾವು ಆಗ್ತಾ ಇದ್ದೇವೆ. ಈ ವರ್ಷ 24,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯನ್ನ ಮಾಡ್ತೇವೆ ಅಂತ ಎಲ್ಲ ಮೋದಿ ಬೊಗಳೆ ಬಿಡ್ತಾ ಇದ್ದಾರೆ. ಇಲ್ಲಿ 35 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಮಾಡ್ಲಿಕ್ಕೆ ನೀವು 5 ವರ್ಷ ತಗೊಳ್ತಾ ಇದ್ದೀರಾ. ನಿಮ್ಗೆ ನಾಚಿಕೆ ಆಗಬೇಕು ಅನ್ನೋ ವಿಚಾರವನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 718 ಕೋಟಿಯ ಟೆಂಡರ್ಗೆ ನಾಗೇಶ್ವರ ಅವರು ಹೇಳಿದಾಗೆ 31.04% ಕಡಿಮೆ ಟೆಂಡರ್ ಆಗ್ತಾರೆ. 385 ಕೋಟಿಗೆ ಇವರು ಟೆಂಡರ್ ಅನ್ನ ಹಾಕ್ತಾರೆ. ಇದರ ಅರ್ಥ 1 ಕೋಟಿ ಕಾಮಗಾರಿಗೆ ನಾವು 69 ರೂಪಾಯಿನ ಮುಗಿಸ್ತೀವಿ. 1 ರೂಪಾಯಿಯ ಕಾಮಗಾರಿಯನ್ನ ನಾನು 69 ಪೈಸೆಯಲ್ಲಿ ಮುಗಿಸ್ತೀವಿ. 69 ಲಕ್ಷಕ್ಕೆ ನೀವು 1 ಕೋಟಿ ಮುಗಿಸ್ತೀರಾ ಅಂತ ಹೇಳಿದ್ರೆ, 385 ಕೋಟಿಗೆ ನೀವು ಮುಗಿಸ್ತೀರಾ ಅಂದ್ರೆ, ಈ 718 ಕೋಟಿಗೆ ಇದಕ್ಕೆ ಅನುಮೋದನೆಯನ್ನ ಕೊಟ್ಟಂತ ಮಹಾಶಯ ಯಾರು ಆ ಇಂಜಿನಿಯರ್ ಅಂತ ನಮ್ಗೆ ಹುಡುಕ್ಬೇಕು. ಯಾಕಂದ್ರೆ ಇಲ್ಲಿ ಆ ಇಂಜಿನಿಯರ್ ಕಳ್ಳ ಆಗಿರ್ಬೇಕು ಅಥವಾ ಕಮ್ಮಿ ಆಗದಂತ ಈ ಗುತ್ತಿಗೆದಾರ ಕಳ್ಳ ಆಗಿರ್ಬೇಕು. ಇವರನ್ನ ಜನರ ಮುಂದೆ ತಂದಿಡುವಂತ ಕೆಲಸವನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕು. ಇವತ್ತು ಅನ್ಸೈಂಟಿಫಿಕ್ ಆಗಿ, ಅವೈಜ್ಞಾನಿಕವಾಗಿ ರಸ್ತೆಗಳನ್ನ ಮಾಡಿದ್ದಾರೆ. ಜಗದೀಶ್ ಅವರು ಹೇಳಿದ ರೀತಿಯಲ್ಲಿ ನಗರ ಪಂಚಾಯತಿಯಲ್ಲಿ ಬಹಳ ಕಿರಿದಾದ ಜಾಗ ಇದೆ. ಅಲ್ಲಿ 5 ಮೀಟರ್ ಡ್ರೈನ್ ಅನ್ನ ಹಾಕಿದ್ರೆ ಎಲ್ಲ ಹಳೆಯ ಕಟ್ಟಡಗಳು ಇಲ್ಲಿ ನೆಲಸಮ ಆಗುತ್ತೆ. ಹಳೆಯ ಕಟ್ಟಡಗಳೆಲ್ಲ ನೆಲಸಮ ಆದ್ರೆ ಇಲ್ಲಿಯ ಜನರು ಎಲ್ಲಿಗೆ ಹೋಗೋದು? ಇಲ್ಲಿ ಇಷ್ಟು ವರ್ಷಗಳಿಂದ ಬದುಕನ್ನ ಕಟ್ಕೊಂಡಿರುವಂತ ಎಲ್ಲ ಹಿರಿಯ ನಾಗರಿಕರು, ಇಲ್ಲಿಯ ಜನ ಎಲ್ಲಿ ಹೋಗ್ಬೇಕು? ಅವರಿಗೆ ಯಾವ ರೀತಿಯ ಪರಿಹಾರ ನೀವು ಕೊಡ್ತೀರಾ ಅಂತ ನಾನು ನಿಮ್ಮನ್ನ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ನಿಮ್ಮಲ್ಲಿ ಒಂದು ಆಗ್ರಹವನ್ನ ಮಾಡ್ತೇನೆ. ಬೆಳ್ತಂಗಡಿ ನಗರಕ್ಕೆ ಒಂದು ಬೈಪಾಸ್ ಅನ್ನ ಮಾಡಬೇಕು. ಒಂದು ಬೈಪಾಸ್ ಅನ್ನ ಮಾಡಿ ನಗರವನ್ನ ಅಭಿವೃದ್ಧಿ ಪಡಿಸಬೇಕು. ಇನ್ನೊಂದು ಪರ್ಯಾಯ ರಸ್ತೆಯನ್ನ ಮಾಡಬೇಕು. ನಾವು ನೋಡ್ತೇವೆ, ಏನಾದ್ರೂ ಬೆಳ್ತಂಗಡಿ ನಗರದ ರಸ್ತೆ ಏನಾದ್ರೂ ಬ್ಲಾಕ್ ಆಗುತ್ತೆ ಅಂದ್ರೆ ಇಡೀ ಉಜಿರೆವರೆಗೂ ಬ್ಲಾಕ್, ಈ ಕಡೆ ಗುರಾಯಿನ್ಕೆರೆ ಕುವೆಟ್ವರೆಗೂ ಬ್ಲಾಕ್ ಆಗುವಂತ ಪ್ರಸಂಗ ಬರುತ್ತೆ. ಈಗ ಇರುವ ರಸ್ತೆ ಕೂಡ ಅದು 2 ಲೇನ್ ಆಗಿರೋದ್ರಿಂದ, 2 ಕಡೆಯಲ್ಲಿ ಡ್ರೈನ್ ಇರೋದ್ರಿಂದ ಎಲ್ಲಾದ್ರೂ ಗಾಡಿಗಳು ಹಾಳಾಗಿ ಯಾವ್ದಾದ್ರು ಪ್ರತಿಭಟನೆ, ಯಾವ್ದಾದ್ರು ಮೆರವಣಿಗೆ ಏನಾದ್ರೂ ಆದ್ರೆ ಇಡೀ ಬೆಳ್ತಂಗಡಿ ಸ್ತಬ್ಧವಾಗುತ್ತೆ. ಇದನ್ನ ಉಳಿಸ್ಲಿಕ್ಕೆ ಬೈಪಾಸ್ ಆಗ್ಬೇಕು ಅನ್ನೋ ಹೋರಾಟವನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅಲ್ಲಿ ಫಸ್ಟ್ ಪೇಮೆಂಟ್ ಅಲ್ಲಿ 26 ಕೋಟಿ ರೂಪಾಯಿ ನಾವು ದಾಖಲೆಯನ್ನು ತೆಗೆಸಿದ್ದೇವೆ. 26 ಕೋಟಿ ರೂಪಾಯಿಯ ಪೇಮೆಂಟ್ ಈ DP ಜೈನ್ಗೆ ಆಗುತ್ತೆ. ಸೆಕೆಂಡ್ ಪೇಮೆಂಟ್ ಅಲ್ಲಿ 80 ಕೋಟಿ ರೂಪಾಯಿಯ ಪೇಮೆಂಟ್ ಆಗುತ್ತೆ. 106 ಕೋಟಿ ರೂಪಾಯಿಯ ಪೇಮೆಂಟ್ ಈ DP ಜೈನ್ ಕಂಪನಿಗೆ ಆಗಿದೆ. ಇವತ್ತು ನೀವು ರಸ್ತೆ ನೋಡಿದ್ರೆ ಒಂದು 40 ಕೋಟಿ ರೂಪಾಯಿಯ ಕೆಲಸ ಮಾತ್ರ ಆಗಿದೆ. 40 ಕೋಟಿ ರೂಪಾಯಿಯ ಕೆಲಸ ಮಾಡಿ 106 ಕೋಟಿ ರೂಪಾಯಿಯ ದುಡ್ಡನ್ನ ಇವರಿಗೆ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದರಲ್ಲೇ ನಿಮಗೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ಭ್ರಷ್ಟಾಚಾರ ಇದರಲ್ಲಿ ಇದೆ. ಇದು ಬಹಳ ಸ್ಪಷ್ಟವಾಗಿ ನಮ್ಗೆ ಕಾಣ್ತಾ ಇದೆ. ಇಲ್ಲಿ ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ, ಕೊಟ್ಟವನು ಕೋಡಂಗಿ, ಈಸ್ಕೊಂಡವನು ಇರ್ಭದ್ರ.
ಯಾಕೆ ಈ ಮಾತು ಹೇಳ್ತಾರೆ ಅಂದ್ರೆ, ಅವನು ಯಾರು ತಗೊಂಡಿದ್ದಾನೆ ಅವನು ನಾಸಿಕ್ಗೆ ಹೋಗಿ ಆರಾಮಾಗಿದ್ದಾನೆ ಇವತ್ತು ಅಂತ ಒಂದು ಪ್ರಸಂಗ ಇಲ್ಲಿ ಸ್ಟಾರ್ಟ್ ಆಗಿದೆ. ಮಳೆ ಪ್ರಾರಂಭ, ನಿತ್ಯ ಜನರಿಗೆ ಸಂಕಷ್ಟ. ಇವತ್ತು ಶಾಲಾ ಕಾಲೇಜಿನ ಮಕ್ಕಳು ನೋಡ್ಬೇಕು, ಅವರ ಅವಸ್ಥೆಯನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬೆಳಿಗ್ಗೆ ಬಸ್ಸಲ್ಲಿ ಹೋಗೋರು, ಸಾಯಂಕಾಲ ಬಸ್ಸಲ್ಲಿ ಹೋಗೋರು, ಇವತ್ತು ಖಾಸಗಿ ಬಸ್ನ ಎಲ್ಲ ಮಾಲಕರು, ಖಾಸಗಿ ಬಸ್ನ ಇವತ್ತು ಕೆಲಸ ಮಾಡೋರು ಇದ್ದಾರೆ. ನಮ್ಮ ರಾಜ್ಯ ಸರ್ಕಾರದ ಕಾರ್ಯಕ್ರಮ ಬಂದ ಮೇಲೆ ಸಾಕಷ್ಟು ಅವ್ರಿಗೂ ಕೂಡ ಕೆಲವು ತೊಂದರೆ ಅಂತ ಅವ್ರ ಹತ್ರ ಹೇಳ್ತಾ ಇದ್ರು. ಅವ್ರಿಗೆ ಇವತ್ತು ಅದ್ರ ಜೊತೆಗೆ ಇನ್ನೊಂದು ತೊಂದರೆ ಆಗಿದೆ. ಏನ್ ತೊಂದರೆ ಅಂತ ಹೇಳಿದ್ರೆ, ಅವರ ಬಸ್ಸಲ್ಲಿ ಇವತ್ತು ಇಡೀ ಬಸ್ಸು ಮೆಕ್ಯಾನಿಕಲ್ ಪಾರ್ಟ್ಸ್ ಎಲ್ಲ ಹಾಳಾಗ್ತಾ ಇದೆ. ರಿಕ್ಷಾದವರು, ನಾನು ಬೆಳ್ತಂಗಡಿಯ ರಿಕ್ಷಾದವ್ರನ್ನ ಕೇಳಿದೆ, ನೀವು ಉಜಿರೆಗೆ ಹೋಗ್ತೀರಾ ಅಂತ ಹೇಳಿದ್ರೆ, ನಾವು ಉಜಿರೆಗೆ ಬರಲ್ಲ. ಈ ರೀತಿ ಎಲ್ಲರಿಗೂ ತೊಂದರೆ. ಗರ್ಭಿಣಿ ಹೆಣ್ಮಕ್ಳಿರ್ಬೋದು, ನಮ್ಮ ಆಂಬ್ಯುಲೆನ್ಸ್ ಡ್ರೈವರ್ ಇರ್ಬೋದು. ಸ್ವತಃ ನನ್ನ ಮಾವ ಒಂದು 3-4 ತಿಂಗಳು ಮುಂಚೆ ಇಲ್ಲಿ ಪ್ರಾಣವನ್ನ ಅವ್ರು ಕಳ್ಕೊಂಡ್ರು. ಅವ್ರಿಗೆ ಆಕ್ಸಿಡೆಂಟ್ ಆದಾಗ ಇದೇ ಬೆಳ್ತಂಗಡಿ ವ್ಯಾಪ್ತಿಯಲ್ಲಿರುವ ಜನರು ಅವ್ರನ್ನ ಆಂಬ್ಯುಲೆನ್ಸ್ ಅಲ್ಲಿ ಕಳಿಸಿದ್ರು. ಆಂಬ್ಯುಲೆನ್ಸ್ ಅಲ್ಲಿ ಹೋಗುವಾಗ, ಆ ರಸ್ತೆಯಲ್ಲಿ ಹೋಗುವಾಗ ಅವರ ಪ್ರಾಣ ಅದೇ ಆಂಬ್ಯುಲೆನ್ಸ್ ಅಲ್ಲಿ ಹೋಯಿತು. ಇಂಥ ಪ್ರಸಂಗಗಳು ನನ್ನ ಸ್ವಂತ ಕುಟುಂಬಕ್ಕೆ ಆಗಿದೆ. ಇನ್ನು ಜನರ ಪರಿಸ್ಥಿತಿ ಯೋಚನೆ ಮಾಡಿ, ಎಷ್ಟು ಸಮಸ್ಯೆ ಜನರು ಇವತ್ತು ಅನುಭವಿಸ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳು ಅಲ್ಲಲ್ಲಿ ಹೋರಾಟ, ಜನರೇ ಬೀದಿಗಿಳಿದು ರಸ್ತೆಯನ್ನ ಸರಿ ಮಾಡ್ತಿದ್ದದ್ದು. ನಾವು BM ಭಟ್ರೆಲ್ಲ ಅಷ್ಟು ಕಡೆ ಇಲ್ಲಿ ಭೇಟಿ ಕೊಟ್ವಿ, ಆದ್ರೆ MLA ಎಲ್ಲೂ ಬರಲಿಲ್ಲ. MLA ಬ್ಯುಸಿ ಇದ್ರು. ಪುನೀತ್ ಕೆರೆಹಳ್ಳಿ ಅವರ ಹೋರಾಟ ಸಮಿತಿಯಲ್ಲಿ ಅವರು ಬಹಳ ಬ್ಯುಸಿ ಇದ್ರು. ಅದಾದ ನಂತರ ನಾವು ಈ ಸಮಿತಿಯನ್ನ ಮಾಡಬೇಕು, ಈ ಹೋರಾಟವನ್ನ ಪ್ರಾರಂಭ ಮಾಡಬೇಕು ಅಂತ ಗೊತ್ತಾದಾಗ ದಿಢೀರ್ ಇವರು ನಿರ್ಧಾರ ಮಾಡ್ತಾರೆ, ಇದರಲ್ಲಿ ನಾವು ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಸಂಸದರನ್ನ ಕರೆಸೋದು. ಸಂಸದರು, ಇಂಜಿನಿಯರ್ಗಳು 6 ಜನ ಬಂದು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿ ಇಲ್ಲಿ ಗುದ್ದಲಿ ಪೂಜೆಯನ್ನ ಮಾಡ್ತಾರೆ. ಪೂಂಜರ ಕತೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಒಂದು 100 ಮೀಟರ್ ರಸ್ತೆಗೆ ಕಾಂಕ್ರೀಟ್ ಹಾಕ್ತೇವೆ ಅಂತ ಹೇಳಿದ್ರೆ 100 ಬ್ಯಾನರ್ ಹಾಕುವಂತ ಪೂಂಜರ್ ಇವರು. ಅಂತ ಪೂಂಜರು ಒಂದೇ ಒಂದು ಬ್ಯಾನರ್ ಇಲ್ಲ, ಒಂದೇ ಒಂದು ಮಾಧ್ಯಮದವರಿಲ್ಲ, ಯಾವ ಕಾರ್ಯಕರ್ತರು ಇಲ್ಲ. ಬರೀ ಕಮಿಷನ್ ಗಿರಾಕಿಗಳನ್ನ ಜೊತೆಗಿಟ್ಕೊಂಡು ಇದಕ್ಕೆ ಉದ್ಘಾಟನೆ ಶಂಕುಸ್ಥಾಪನೆಯನ್ನ ಮಾಡ್ತಾರೆ. ಇದು ಭ್ರಷ್ಟಾಚಾರ ಅಲ್ಲವೇ ಅಂತ ಪೂಂಜರನ್ನ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜನ ಗಲಾಟೆ ಮಾಡಿದ್ರು. ಇದಕ್ಕಿಂತ ಮುಂಚೆ ಜನ ಗಲಾಟೆ ಮಾಡಿದಾಗ ಆಡ ಹಗಲಲ್ಲಿ ಒಂದು ದಿವಸ ಪೂಂಜಾರಿ ಇದ್ರ ಹತ್ರ ಬರಲಿಲ್ಲ. ರಾತ್ರಿ ಹೋಗಿ ಉಜಿರೆ ಹತ್ರ 4 ಜನ ಸೇರಿ ರಾತ್ರಿ 9 ಗಂಟೆಗೆ ಟಾರ್ಚ್ ಹಾಕಿ ಎಲ್ಲಿ ರಸ್ತೆ ಹಾಳಾಗಿದೆ ಅಂತ ನೋಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಮಿಷನ್ ಆಲ್ರೆಡಿ ಬಂದಿದೆ, ಧ್ವನಿ ಎತ್ತುವ ಪರಿಸ್ಥಿತಿಯಲ್ಲಿ ಪೂಂಜರ್ ಇಲ್ಲ. ಇದರಲ್ಲಿ ಇನ್ನೊಬ್ಬ ದೊಡ್ಡ ಕಳ್ಳ ಇದ್ದಾನೆ. ಇಷ್ಟೇ ಅಲ್ಲ, ಈ ರಾಜ್ಯದ ದೊಡ್ಡ ಕಳ್ಳ ಯಡಿಯೂರಪ್ಪ ಅವರ ಮಗ ವಿಜೇಂದ್ರ ಕೂಡ ಇದರಲ್ಲಿ ಪಾಲುದಾರರಾಗಿದ್ದಾರೆ. ಏನಿವತ್ತು ಹೇಳ್ತಾ ಇದ್ದಾರೆ, ನಾವು ಸಂಸದರು ಇನ್ನೊಬ್ರು ಹೋಗಿ ಗಡ್ಕರಿ ಅವ್ರನ್ನ ಭೇಟಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆ ಪಾಲುದಾರಿಕೆಯಲ್ಲಿ ವಿಜಯೇಂದ್ರ ಕೂಡ ಇದ್ದಾರೆ. ಯಾವ ವಿಜಯೇಂದ್ರ? ಕಾಂಗ್ರೆಸ್ ಪಕ್ಷದ ಭಿಕ್ಷೆಯಿಂದ ಇವತ್ತು MLA ಆದಂತ ವಿಜಯೇಂದ್ರ ಇದರಲ್ಲಿದ್ದಾರೆ. ಇದು ನಾನು ಹೇಳ್ತಾ ಇಲ್ಲ, ಬಿಜೆಪಿಯ ಒಬ್ಬ ಶಾಸಕ BP ಹರೀಶ್ ಅನ್ನೋನು ಇವತ್ತು ಹೇಳ್ತಾ ಇದ್ದಾನೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಕಾಂಗ್ರೆಸ್ ಪಕ್ಷ ಕೊಟ್ಟಿರುವ ಭಿಕ್ಷೆಯಿಂದ ಇವತ್ತು ಶಾಸಕನಾಗಿದ್ದಾನೆ, ನೀವು ರಾಜೀನಾಮೆ ಕೊಡಿ, ನಮಗೆ ಅವಮಾನ ಆಗ್ತಾ ಇದೆ ಅಂತ BP ಹರೀಶ್ ಹೇಳ್ತಾ ಇದ್ದಾರೆ. ಕಮಿಷನ್ ಎಲ್ಲಿ ನೋಡಿದ್ರು ಕೈ ಚಾಚುವ ಕೆಲಸ ಈ ಬಿಜೆಪಿ ಅವ್ರದ್ದು. ಇದ್ರ ಹೆಸರು BJP ಅಂದ್ರೆ ಭಿಕ್ಷುಕರ ಜನತಾ ಪಾರ್ಟಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಕಾಂಗ್ರೆಸ್ ಪಕ್ಷದ ಭಿಕ್ಷೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇಂಥ ಒಂದು ಪಕ್ಷ ಇವತ್ತು DPJ ಆಯ್ತು, ನಾಗೇಶ್ವರ ಅವರು ಹೇಳಿದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ಆಯ್ತು. ಈಗ ಹೊಸದಾಗಿ ಈ ಸಮಿತಿ ಪರ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಈ ಸಮಿತಿ ಬಂದ್ರೆ ಕೋರ್ಟ್ಗೆ ಹೋಗ್ತಾರೆ, ನಿಲ್ಲಿಸ್ತಾರೆ, ರಸ್ತೆ 10 ವರ್ಷ ಆಗುತ್ತೆ, ಯಾವುದಕ್ಕೂ ನೀವು ಹೆದರ್ಬೇಕಾಗಿಲ್ಲ ಪೂಂಜರೆ, ನಿಮಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇದನ್ನ ನಾವು ಮಾಡ್ತೇವೆ. ಕಾನೂನು ನಡೆಯಲಿರುವ ಎಲ್ಲ ಅವಕಾಶಗಳನ್ನು ಉಪಯೋಗ ಮಾಡಿ, ಅದು ರಾಜ್ಯ ಮಟ್ಟದ ಹೋರಾಟ ಇರ್ಬೋದು, ಅದು ರಾಷ್ಟ್ರ ಮಟ್ಟದ ಹೋರಾಟ ಇರ್ಬೋದು, ಅದು ನಿತಿನ್ ಗಡ್ಕರಿ ಹತ್ರ ಹೋಗುವ ಕೆಲಸ ಇರ್ಬೋದು, ಅದೆಲ್ಲವನ್ನು ಮಾಡಿ ಬೆಳ್ತಂಗಡಿಯ ಜನರಿಗೆ ಈ ಸುಗಮವಾದ ಸಂಚಾರಕ್ಕೆ ರಸ್ತೆಯನ್ನು ಅನುವು ಕೊಡುವ ಕೆಲಸ ಇದು ನಾವು ಮಾಡ್ತೇವೆ ಅಂತ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಾನು 3 ಕೋಟಿ ಆರೋಪ ಮಾಡಿದ್ದೆ. 3 ಕೋಟಿ ಪೂಂಜರು ತೆಗೆದುಕೊಂಡಿದ್ದಾರೆ ಅನ್ನೋ ಆರೋಪವನ್ನ ಮಾಡಿದ್ದೆ. ಆದ್ರೆ ಸಬ್ ಕಾಂಟ್ರಾಕ್ಟರ್ಗಳನ್ನ ಮಾತಾಡಿದೆ, ಲೇಬರ್ಗಳನ್ನ ಮಾತಾಡಿದೆ, ಎಲ್ಲಿ ಮಹಾರಾಷ್ಟ್ರದಿಂದ ಬಂದಂತ ಲೇಬರ್ಗಳನ್ನ ಮಾತಾಡಿದೆ, ಅವರ ಅಧಿಕಾರಿಗಳನ್ನ ಮಾತಾಡಿಸಿದೆ, ಜಾಗೆ ಕೊಟ್ಟಿರೋರನ್ನ ಮಾತಾಡಿಸಿದೆ. ಕೊನೆಯದಾಗಿ DP ಜೈನ್ ಹತ್ರ ಕೂಡ ನಾನು ಮಾತನಾಡಿದ್ದೇನೆ. ನಮ್ಗೆ ಯಾವ ಭಯ ಇಲ್ಲ.
ಸಂವಿಧಾನದಲ್ಲಿ ಎಲ್ಲ ಹಕ್ಕು ನಮ್ಗೆ ಕೊಟ್ಟಿದ್ದಾರೆ. ಆಗ ಗೊತ್ತಾಯ್ತು ಯಾಕೆ ಇದರಲ್ಲಿ ಇಷ್ಟು ವಿಳಂಬ DP ಜೈನ್ ಓಡೋದ್ರು ಅಂತ ಹೇಳಿದ್ರೆ, DP ಜೈನ್ಗೆ ದುಡ್ಡಿಗೆ ಒತ್ತಡವನ್ನ ಹಾಕ್ತಾ ಇದ್ರು. ಇವತ್ತು ಎಲ್ಲ ಕಡತಗಳು ಎಲ್ಲ ಸಿಕ್ಕಿದ ನಂತರ ಒಂದು ಮಾಹಿತಿ ಬಂತು, ಪೂಂಜಾರ್ ಅವರು 5 ಕೋಟಿ ರೂಪಾಯಿಯ ಬೇಡಿಕೆಯನ್ನ DP ಜೈನ್ ಹತ್ರ ಇಟ್ಟಿದ್ದಾರೆ. 5 ಕೋಟಿ ರೂಪಾಯಿಯ ಬೇಡಿಕೆಯನ್ನ DP ಜೈನ್ ಹತ್ರ ಇಟ್ಟಿದ್ದಾರೆ. ಈ ಒತ್ತಡಗಳಿಗೆ DP ಜೈನ್ ಇವರ ಸಾಹಸ ಬೇಡ ಅಂತ ಹೋಗಿದ್ದಾರೆ. ಆದ್ರೆ DP ಜೈನ್ ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲಿಜಿಬಿಲಿಟಿ ಇರೋದು DP ಜೈನ್ಗೆ. ಮತ್ತೆ ಉಜಿರೆಯಿಂದ ಪೆರಿಯ ಶಾಂತಿಗೆ DP ಜೈನ್ ಬರಲೇಬೇಕು. ಯಾವ ಬಿಮಲ್ ಬೆಳ್ತಂಗಡಿಯಿಂದ ಓಡೋಗಿದ್ದಾನೆ, ಯಾವ DP ಜೈನ್ ಓಡೋಗಿದ್ದಾನೆ, ಅವರು ಮತ್ತೆ ಇಲ್ಲಿ ಬರ್ತಾರೆ. ಮತ್ತೆ ಇಲ್ಲಿ ಈ ಭ್ರಷ್ಟಾಚಾರದ ಇವರ ವಿರುದ್ಧ ಅವರು ಕೂಡ ಮುಂದಿನ ದಿನಗಳಲ್ಲಿ ಧ್ವನಿ ಎತ್ತಲಿದ್ದಾರೆ ಅಂತ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಷ್ಟು ದೊಡ್ಡ ಭ್ರಷ್ಟ MLA ಪುಂಗಿದಾಸ ಪೂಂಜಾ ನಮ್ಮ ವಿರುದ್ಧ ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಪ್ರೆಸ್ ಮೀಟ್ ಅನ್ನ ಮಾಡಿ ಏನು ಕಾಂಗ್ರೆಸ್ ಬಂದಿದ ತಕ್ಷಣ ಎಲ್ಲ ಕಾಮಗಾರಿಗಳನ್ನ ನಿಲ್ಲಿಸ್ಬಿಟ್ರು. ಎಲ್ಲ ಸಮುದಾಯದವ್ರಿಗೆ ಹೇಳಿದ್ರು, ನಿಮಗೆ ಸಮುದಾಯ ಭವನ ಕಟ್ಟಿಸ್ಕೊಡ್ತೀವಿ. ದೊಡ್ಡ ದೊಡ್ಡ ಸಮುದಾಯದವ್ರಿಗೆ ಹೇಳಿದ್ರು, ನಿಮಗೆ ಸಮುದಾಯ ಭವನ ಕಟ್ಟಿಸ್ಕೊಡ್ತೀವಿ ಅಂತ. ಯಾಕೆ ಕಟ್ಟಿಸ್ಕೊಡ್ಲಿಲ್ಲ? ಕಾಂಗ್ರೆಸ್ನವರು ನಿಲ್ಲಿಸಿದಕ್ಕೆ ಎಲ್ಲಾದ್ರೂ ನಿಮ್ಮ ಹತ್ರ ಒಂದು ಪತ್ರ ಇದ್ರೆ, ಯಾವ್ದಾದ್ರೂ ಸಾಕ್ಷಿ ಇದ್ರೆ ಅದರ ಸಾರ್ವಜನಿಕರು ಮುಂದೆ ಇಡಿ. ನೀವು ಬರೀ ಸುಳ್ಳು ಹೇಳ್ಕೊಂಡು ಜನರಿಗೆ ಮೋಸ ಮಾಡಿಕೊಂಡು ಹೋದ್ರೆ ಆಗಲ್ಲ. ಕೆಲವು ಸಾಕ್ಷಿಗಳ ಜೊತೆ ನೀವು ಮಾತಾಡ್ಬೇಕಾಗತ್ತೆ. ಜನ ಕೇಳ್ತಾ ಇದಾರೆ, ನೀವು ಮಳೆ ಬಂದಾಗ ಎಲ್ಲಿ ಹೋಗಿದ್ರಿ ಅಂತ ಹೇಳಿದಾಗ ನಾನು ಎಲ್ಲೂ ಹೋಗಿರ್ಲಿಲ್ಲ, ನಾನು ಒಂದೇ ದಿವಸ ಇರಲಿಲ್ಲ. ನೀವು 2 ವಾರ ಸತತವಾಗಿ ಮಳೆ ಬರುವಾಗ ನೀವು ಈ ಭಾಗದಲ್ಲಿ ಇರಲಿಲ್ಲ. ನೀವು ಪುನೀತ್ ಕೆರೆಹಳ್ಳಿಯ ಹೋರಾಟ ಸಮಿತಿಯಲ್ಲಿ ಕೆಲಸ ಮಾಡ್ತಿದ್ರಿ. ಅದಕ್ಕೆ ನಿದರ್ಶನವಾಗಿ ಅಲ್ಲಿ ಕೂಡ ನಿಮ್ಮ ಮೇಲೆ ಕೇಸ್ ಆಗಿದೆ. ಅಲ್ಲಿ ಮಾಧ್ಯಮದವರ ಮೇಲೆ ಕೂಡ ಹಲ್ಲೆ ಮಾಡಿದ್ದೀರಿ ಮೈಸೂರಿನಲ್ಲಿ, ಅಲ್ಲಿ ಕೂಡ ನಿಮ್ಮ ಮೇಲೆ ಕೇಸ್ ಆಗಿದೆ. ಯಾರೇ ಪ್ರಶ್ನೆ ಮಾಡಿದ್ರು ಒಂದು ಉತ್ತರ, 2024 ನಾವು ಕೆಲಸ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ರಿ. ನಾನೆಲ್ಲ 2019 ಕೆಲಸ ಮಾಡಿದ್ದೇನೆ, ನೆರೆ ಬಂದಾಗ ಎಲ್ಲ ಕೆಲಸ ಮಾಡಿದ್ದೇನೆ ಅನ್ನೋ ವಿಚಾರವನ್ನ ನೀವು ಹೇಳ್ತೀರಿ. ನೆರೆ ಬಂದಾಗ ನೀವೇ ಕೆಲಸ ಮಾಡಬೇಕು ಸ್ವಾಮಿ, ಅದನ್ನ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಅವತ್ತು ಊಟ ಮಾಡಿದ್ದೀರಿ ಅಂತ ಇವತ್ತು ಊಟ ಮಾಡೋದನ್ನ ನಿಲ್ಲಿಸ್ತೀರಾ? ನೀವು ಅವತ್ತೂ ನೀವೇ ಕೆಲಸ ಮಾಡಬೇಕು, ಇವತ್ತೂ ನೀವೇ ಕೆಲಸ ಮಾಡಬೇಕು. ಅದಕ್ಕೆ ನಿಮ್ಮನ್ನ ಆಯ್ಕೆ ಮಾಡಿರೋದು. ನಿಮ್ಗೆ ಆಗ್ಲಿಲ್ಲ ಅಂತ ಹೇಳಿ ಮರುಚುನಾವಣೆಗೆ ಘೋಷಣೆಯನ್ನ ಮಾಡಿ ಮತ್ತೆ ನೋಡೋಣ ನಿಮ್ಮ ಶಕ್ತಿಯನ್ನು ಅಂತ ನಾನು 2019 ಸಾಧನೆ ಬಗ್ಗೆ ಬಹಳ ಮಾತಾಡ್ತಿದ್ದಾರೆ. ಒಬ್ಬ ವ್ಯಕ್ತಿ ಎಲ್ಲವನ್ನೂ ನಾನು ಮಾಡ್ಬಿಟ್ಟೆ ಅನ್ನೋ ವಿಚಾರದಲ್ಲಿ ನೀವು ಮಾತಾಡ್ತಿದ್ರಿ. 2019 ಅದೆಷ್ಟೋ ಸಂಘ ಸಂಸ್ಥೆಗಳು, ಅದೆಷ್ಟೋ ಜನರು, ಅದೆಷ್ಟೋ ಕಾರ್ಯಕರ್ತರು, ಅದೆಷ್ಟೋ ಚರ್ಚು, ಮಸೀದಿ, ದೇವಾಲಯ, ಜೈನ ಬಸದಿಗಳ ಸ್ವಯಂ ಸೇವಕರು ಅಲ್ಲಿ ಬಂದು ಕೆಲಸ ಮಾಡಿದ್ದಾರೆ. ಆ ಶ್ಲಾಘನೆ, ಆ ಕೀರ್ತಿ ಅವರೆಲ್ಲರಿಗೂ ಸಲ್ಲುತ್ತೆ. ನೀವು ಒಬ್ಬರೇ ಅದರ ಕೀರ್ತಿಯನ್ನು ಪಡ್ಕೊಳ್ಳಿಕ್ಕೆ ಹೋಗಬೇಡಿ. ಅವತ್ತು ನೀವು ಜನಪ್ರತಿಯಾಗಿದ್ರೆ ನೀವು ಮಾಡಲೇಬೇಕು. ಅಂದು ಕೂಡ ಕಾಳಜಿ ರಿಲೀಫ್ ಫಂಡ್ ಅಂತ ನೀವು ಕಲೆಕ್ಷನ್ಗೆ ಇಳಿದಿದ್ರಿ. ಕಾಳಜಿ ರಿಲೀಫ್ ಫಂಡ್ ಅಂತ ಹೇಳಿ ಜನರ ಹತ್ರ ಕಲೆಕ್ಷನ್ಗೆ ಹೋಗಿದ್ರಿ. ಸನ್ಮಾನ್ಯ ವಸಂತ್ ಬಂಗೇರರು ನಿರಂತರವಾಗಿ ಹೋರಾಟ ಮಾಡಿದ್ರು. ಕಾಳಜಿ ರಿಲೀಫ್ ಫಂಡ್ ನ ಲೆಕ್ಕ ಕೊಡಿ, ಪೂಂಜಾರೆ ಕಾಳಜಿ ರಿಲೀಫ್ ಫಂಡ್ ನ ಲೆಕ್ಕ ಕೊಡಿ. ಈ ಅವರ ಒತ್ತಡ ಹಾಕಿದ ಮೇಲೆ ಬಹಳಷ್ಟು ದಿನಗಳಾದ ಮೇಲೆ ಕಾಳಜಿ ರಿಲೀಫ್ ಫಂಡ್ಗೆ ಒಂದು ಕಾಗಕ್ಕ ಗೂಬಕ್ಕ ಕತೆ ಕೊಟ್ಟು ಒಂದು ಲೆಕ್ಕವನ್ನ ಕೊಟ್ಟಿದ್ದೀರಿ. ಇದರ ಬಗ್ಗೆ ಕೂಡ ನಿಮ್ಮ ಮೇಲೆ ನಮಗೆ ಡೌಟ್ ಇದೆ. ಕೊರೋನಾ ಸಂದರ್ಭದಲ್ಲಿ ಅಕ್ಕಿ ಕೊಟ್ಟೆ, ಅದು ಕೊಟ್ಟೆ ಅಂತೆಲ್ಲ ನೀವು ಬೊಗಳೆ ಬಿಡ್ತಾ ಇದ್ರಿ. ಇವತ್ತಿಗೂ ಕೂಡ ಬೆಳ್ತಂಗಡಿಯ ರೈಸ್ ಮಿಲ್ಗೆ ನೀವು ಹಣ ಕೊಡುವುದು ಬಾಕಿ ಇದೆ. ಕೊಡಿ, ಅದನ್ನ ಆ ಹಣವನ್ನ ಕೊಡಿ ಅಂತ ಕೇಳ್ತಾ ಇದ್ದೇನೆ. ಮಂಗಳೂರಿನ ಒಂದು ರೈಸ್ ಮಿಲ್ನ ಲಾರಿ ಬೆಳ್ತಂಗಡಿ ಹಾದು ಹೋಗುವಾಗ ಅದನ್ನ ಕಳುವು ಮಾಡಿದ್ದೀರಿ. ಅದನ್ನ ಕೂಡ ಇವತ್ತು ಸ್ಪಷ್ಟಪಡಿಸಿ ಆ ದುಡ್ಡು ಯಾವಾಗ ಕೊಡ್ತೀರಿ ಅಂತ ನಿಮ್ಮನ್ನ ಕೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಮ್ಮ ಕುಟುಂಬದ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ನಮ್ಮ ಕುಟುಂಬ ಲೋಕಾಯುಕ್ತ ತನಿಖೆ ಮಾಡಬೇಕು ಅಂತ ನೀವು ಕೇಳ್ತಾ ಇದ್ದೀರಿ. ಫಸ್ಟ್ ಲೋಕಾಯುಕ್ತ ಆಕ್ಟ್ ಅನ್ನ ಓದಿ, ಯಾರಿಗೆ ಲೋಕಾಯುಕ್ತ ಅನ್ವಯಿಸುತ್ತೆ ಅಂತ ನೀವು ಸ್ವಲ್ಪ ತಿಳ್ಕೊಳ್ಳಿ. ನಾನೇನು ಜನಪ್ರತಿನಿಧಿ ಅಲ್ಲ, ಅದು ಯಾರಿಗೆ ಅನ್ವಯಿಸುತ್ತೆ ಅಂತ ಸ್ವಲ್ಪ ತಿಳ್ಕೊಳ್ಳಿ, ಮಾಡಿಸಿ. ನಮ್ಮ ಕುಟುಂಬದ ಸಾಧನೆ ಇಡೀ ರಾಜ್ಯಕ್ಕೆ ಇವತ್ತು ಗೊತ್ತು. ಇವತ್ತು ನೀವು ನಮ್ಮ ಮೇಲೆ ಲೋಕಾಯುಕ್ತ ಆಕ್ಟ್ ಯಾವುದಾದ್ರೂ ಒಂದು ಕೇಸ್ ಹಾಕಿ ನಮ್ಮನ್ನು ಕೂಡ ವಿಚಾರಣೆಗೆ ಒಳಪಡಿಸಿ. ನಾವು ನಿಮ್ಮ ತರ ಸಂಡಾಸ್ನಲ್ಲಿ ಹೋಗಿ ಕೂತ್ಕೊಳ್ಳುವ ಕೆಲಸವನ್ನ ನಾವು ಮಾಡೋದಿಲ್ಲ. ಧೈರ್ಯವಾಗಿ ಅದನ್ನ ಎದುರಿಸ್ತೇವೆ. ನಾವು ನಿಮ್ಮ ತರ ಕಾರ್ಯಕರ್ತರನ್ನ ಮುಂದೆ ಬಿಟ್ಟು ನಳಿನಣ್ಣ ಹೊರಬಲೆ ಅನ್ನುವ ವಿಚಾರಕ್ಕೆ ನಾವು ಹೋಗೋದಿಲ್ಲ. ನಾವು ಧೈರ್ಯವಾಗಿ ಎದುರಿಸ್ತೇವೆ. ಇಡೀ ರಾತ್ರಿ ಕಾರ್ಯಕರ್ತರನ್ನ ಮುಂದೆ ಬಿಟ್ಟು ಅವರ ಹಿಂದೆ
ಬಚ್ಚಿಕೊಳ್ಳುವ ಕೆಲಸ ನಾವು ಮಾಡಲ್ಲ, ಧೈರ್ಯವಾಗಿ ಹೋಗ್ತೇವೆ. ಆ ವಿಚಾರಣೆಯಲ್ಲಿ ಏನೇ ಕೇಳಿದ್ರು ನಾವು ಹೇಳುವ ಕೆಲಸವನ್ನ ನಾವು ಮಾಡ್ತೇವೆ ಅನ್ನೋ ವಿಚಾರವನ್ನ ನಿಮ್ಗೆ ಹೇಳ್ತೇನೆ. ಇವತ್ತು ನನ್ನ ತಂದೆಯ ಕೆಲಸದ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಪ್ರಶಂಸೆ ಬಂದಿದೆ. ಈ ರಾಜ್ಯದಲ್ಲಿ ಬೆರಳೆಣಿಕೆಯಷ್ಟು ಪೊಲೀಸ್ ಅಧಿಕಾರಿಗಳು ರಾಷ್ಟ್ರಪತಿಗಳ 3 ಪದಕ, ಶೌರ್ಯ ಪ್ರಶಸ್ತಿ, ಶ್ಲಾಘನೀಯ ಪ್ರಶಸ್ತಿ, ವಿಶಿಷ್ಟ ಸೇವಾ ಪದಕ, ಮುಖ್ಯಮಂತ್ರಿಗಳ ಪದಕ ಎಲ್ಲವನ್ನು ಪಡೆದುಕೊಂಡಿರುವಂತ ಪೊಲೀಸ್ ಅಧಿಕಾರಿ. ಇಲ್ಲಿರುವ ಯಾವ ಪೊಲೀಸ್ ಖಾಕಿಯಲ್ಲಿರುವ ಯಾವ ಅಧಿಕಾರಿ, ಕೇವಲ ಇಲ್ಲಲ್ಲ ರಾಜ್ಯದಲ್ಲಿರುವ ಯಾವ ಅಧಿಕಾರಿಗಳ ಕೇಳಿ BK ಶಿವರಾಮ್ ಅಂದ್ರೆ ಯಾರು ಅಂತ ಕೇಳಿ ನಿಮಗೆ ಉತ್ತರವನ್ನ ಕೊಡ್ತಾರೆ. ಈ ಪದಕಗಳು ಕಾಂಗ್ರೆಸ್ ಸರ್ಕಾರ ಇರುವಾಗ ಬರಲಿಲ್ಲ, ವಾಜಪೇಯಿ ಸರ್ಕಾರ ಇರುವಾಗ ಬಂತು, ಜನತಾದಳ ಸರ್ಕಾರ ಇರುವಾಗ ಬಂತು, ರಾಮಕೃಷ್ಣ ಹೆಗಡೆ ಸರ್ಕಾರ ಇರುವಾಗ ಬಂತು, JH ಪಟೇಲ್ ಸರ್ಕಾರ ಇರುವಾಗ ಬಂತು ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾಯಿ ಬೊಗಳೋದ್ರಿಂದ ದೇವಲೋಕ ಹಾಳಾಗೋದಿಲ್ಲ ಪುಂಜರೆ, ಹಾಳಾಗೋಲ್ಲ. ಯಾಕಂತ ಹೇಳಿದ್ರೆ ಸತ್ಯದ ದಾರಿಯಲ್ಲಿ ನಡೆಯೋರು ನಾವು. ಆರೋಪ ಪ್ರತ್ಯಾರೋಪ ರಾಜಕೀಯದ ಭಾಗ. ನೀವು ನಮ್ಮ ಮೇಲೆ ಆರೋಪ ಮಾಡಿ ಅದಕ್ಕೇನಾದ್ರೂ ದಾಖಲೆ ಇದ್ರೆ ನಾವು ತಂದು ಕೊಡ್ತೀವಿ. ಆದ್ರೆ ನೇರವಾಗಿ ಹೆಂಡತಿ ಮಕ್ಕಳ ಮೇಲೆ ನೀವು ಮಾಡಿದ್ರೆ, ಇವತ್ತವರೆಗೂ ಕರ್ನಾಟಕದ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್, ಯಡಿಯೂರಪ್ಪನವರಂತವರು, VS ಆಚಾರ್ಯರಂತವರು ಎಂತೆಂಥ ದೊಡ್ಡ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದಾರೆ. ಯಾರೂ ಕೂಡ ಮುಂದಿನ ಎದುರಾಳಿ ಪಕ್ಷದ ಹೆಂಡತಿ ಮಕ್ಕಳ ಮೇಲೆ ಅವರು ಯಾವ ಕೀಳಾದ ಭಾಷೆಯನ್ನು ಉಪಯೋಗಿಸಿಲ್ಲ. ನೀವು ಈ ಭಾಷೆಯನ್ನು ಉಪಯೋಗಿಸಿ ಇಡೀ ರಾಜಕೀಯ ವ್ಯವಸ್ಥೆಗೆ ಕಳಂಕವನ್ನು ತಂದಿದ್ದೀರಾ ಅನ್ನೋ ವಿಚಾರವನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮ್ಮ ಮಾಧ್ಯಮಗಳು ಒಂದು ವಿಚಾರವನ್ನ ಕೇಳಿದ್ರು, ಇದರಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ಆಗ್ತಾ ಇದೆಯಲ್ಲ, ಇದರಲ್ಲಿ ಈ ಅಗ್ರಿಮೆಂಟ್ ಬಗ್ಗೆ ಮಾತಾಡಿ ಸಾಕು, ನಿಮ್ಮ ಪುರಾಣ ಈ ದೇವಸ್ಥಾನ ಅವರ ಕುಟುಂಬದ ಬಗ್ಗೆ ಮಾತಾಡಿ ಸಾಕು ಅಂತ ನಮ್ಮ ಮಾಧ್ಯಮದವರು ಕೇಳಿದ್ರು. ಆಗ ನೀವು ಒಂದು ಮಾತು ಹೇಳಿದ್ರಿ, ಟೆಕ್ನಿಕಲ್ ವಿಚಾರ ನನಗೆ ಗೊತ್ತಿಲ್ಲ. ನಿಮಗೆ ದುಡ್ಡು ತರಲಿಕ್ಕೆ ಗೊತ್ತು, ಆದ್ರೆ ಟೆಕ್ನಿಕಲ್ ಗೊತ್ತಿಲ್ವಾ? ದುಡ್ಡು ತಗೊಳ್ಳೋ ಟೆಕ್ನಿಕ್ ಗೊತ್ತಾ ನಿಮ್ಗೆ? ದುಡ್ಡು ತಗೊಳ್ಳೋ ಟೆಕ್ನಿಕ್ ಗೊತ್ತಾ ಪುಂಜರೆ? 40% ಲೂಟಿ ಮಾಡೋ ಟೆಕ್ನಿಕ್ ಗೊತ್ತಾ ನಿಮ್ಗೆ? ಚುನಾವಣೆ ಸಂದರ್ಭದಲ್ಲಿ 400 ಕೋಟಿ ರೂಪಾಯಿ ತಂದೆ ಅಂತ ಹೇಳಿ ಬ್ಯಾನರ್ಗಳನ್ನು ಹಾಕಿ ತೆಂಗಿನಕಾಯಿ ಹೊಡೆದು ಜನರಿಗೆಲ್ಲ ಮೋಸ ಮಾಡುವ ಟೆಕ್ನಿಕ್ ನಿಮ್ಗೆ ಗೊತ್ತಾ ಪುಂಜರೆ? ಯಾವುದೋ 2 ಗುಜರಿ ಇಟಾಚಿಯನ್ನ ತಂದು 2 ರೋಡ್ ಜಲ್ಲಿ ಹಾಕಿ ಜನರಿಗೆ ಅವತ್ತು ಮೋಸ ಮಾಡಿದ್ರಲ್ಲ, ಆ ಟೆಕ್ನಿಕ್ ಗೊತ್ತಾ ನಿಮ್ಗೆ? ಅಕ್ರಮ ಸಕ್ರಮ ಮಾಡ್ತೀನಿ ಅಂತ ಹೇಳಿ 48 ಗ್ರಾಮ ಪಂಚಾಯತ್ಗೆ ಹೋಗಿ ಸಿಟ್ಟಿಂಗ್ ಮಾಡಿ ಒಬ್ಬ ವ್ಯಕ್ತಿಗೆ ಇವತ್ತವರೆಗೂ ನೀವು ಅಕ್ರಮ ಸಕ್ರಮದಲ್ಲಿ ನ್ಯಾಯ ಒದಗಿಸಿಲ್ಲ. ಈ ಟೆಕ್ನಿಕ್ ಗೊತ್ತಾ ನಿಮ್ಗೆ? ಈ ಟೆಕ್ನಿಕ್ ಏನು ಗೊತ್ತಿಲ್ಲ ಅಂತ ಹೇಳಿಲ್ವಲ್ಲ ನೀವು? ಹಿಂದೂ ಮುಸ್ಲಿಂ ನಡುವೆ ದ್ವೇಷ ಭಾಷಣ ಮಾಡ್ತೀರಾ, ಅವ್ರನ್ನ ಇಬ್ಬಾಗ ಮಾಡ್ತೀರಾ. ಈ ಟೆಕ್ನಿಕ್ ಗೊತ್ತಾ ನಿಮ್ಗೆ? ಜಾತಿಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡ್ತೀರಾ. ನಿನ್ನೆ ಒಬ್ಬ ನಮ್ಮ ಮಾಜಿ ಸಂಸದ ಅವನು ಅಲ್ಲೇ ಉಳಿಸ್ಕೊಳಕ್ಕಾಗಿಲ್ಲ, ಇಲ್ಲಿ ಬಂದು ರಾಜಕೀಯ ಮಾಡ್ತೀನಂತ ಇದನ್ನೇ. ಆ ಟೆಕ್ನಿಕ್ ಗೊತ್ತಾ ನಿಮ್ಗೆ? ತಲ್ವಾರ್ ದಾಳಿ ಮರ್ತೋಯ್ತಾ? ಯಾರೋ ಒಬ್ಬ ಓವರ್ಟೇಕ್ ಮಾಡ್ದ ಅಂತೇಳಿ ತಲವಾರ್ ದಾಳಿ ಆಯ್ತು ಅಂತ ಹೇಳಿದ್ರಲ್ಲ, ಆ ಟೆಕ್ನಿಕ್ ಗೊತ್ತಾ ನಿಮ್ಗೆ? ಯಾವ ಟೆಕ್ನಿಕ್ ಗೊತ್ತಿಲ್ಲ ನಿಮ್ಗೆ ಹೇಳಿ. ಇವತ್ತು ನೀವು ಸ್ಪಷ್ಟವಾಗಿ ಹೇಳ್ಬೇಕು, ನಿಮ್ಮ ನ್ಯಾಷನಲ್ ಹೈವೇ ಅಧಿಕಾರಿಗಳನ್ನ ನಿಮ್ಮ ಜೊತೆ ಕೂಡಿಸಿ ಹೇಳಿ. ಸಂಸದರೇ, ನಿಮ್ಮ ಹತ್ರನೂ ಕೇಳ್ತಾ ಇದ್ದೀನಿ, ನೀವು ಪೂಂಜರು ರಾಷ್ಟ್ರೀಯ ಹೆದ್ದಾರಿಯ ಎಲ್ಲ ಅಧಿಕಾರಿಗಳನ್ನ ಕೂಡಿಸಿ ಇದರಲ್ಲಿ ಯಾವ ಟೆಕ್ನಿಕಲ್ ಅಲ್ಲಿ ನೀವು ತಪ್ಪು ಮಾಡಿದ್ದೀರಾ, ಯಾವ ಟೆಕ್ನಿಕಲ್ ನಾವು ಸುಳ್ಳು ಹೇಳ್ತಿದ್ದೀವಿ ಅಂತ ನೀವು ಹೇಳಿ. ಈ ಚಾಲೆಂಜ್ಗೆ ನಾವು ಬರ್ತೇವೆ. ಚುನಾವಣೆ ಪೂರ್ವದಲ್ಲಿ ದೇವಸ್ಥಾನಗಳಿಗೆ ನನ್ನನ್ನ ಕರಿತಾ ಇದ್ರು. ದೇವಸ್ಥಾನಗಳಿಗೆ ಕರೆಯುವಾಗ ಪೂಂಜರ ಆದೇಶ, ರಕ್ಷಿತ್ ಶಿವರಾಮನನ್ನ ಯಾವ ದೇವಸ್ಥಾನಕ್ಕೂ ಕರಿಬಾರದು, ವೇದಿಕೆಯಿಂದ ನನ್ನನ್ನು ಇಳಿಸುವಂತ ಕೆಲಸ ಮಾಡಿದ್ದೀರಿ. ನಾನು ಕೊಟ್ಟಂತ ಇಂಟರ್ಲಾಕ್ನ ತೆಗೆಸುವಂತ ಕೆಲಸವನ್ನು ನೀವು ಮಾಡಿದ್ದೀರಿ. ನಾನು ದೇವಸ್ಥಾನಕ್ಕೆ ಕೊಟ್ಟಂತ ಪೂಜಾ ಪರಿಕರಗಳನ್ನ ವಾಪಸ್ ಕೊಡುವಂತ ಕೆಲಸ ಮಾಡಿದ್ರಿ. ಅವತ್ತು ನಾನೊಂದು ಮಾತು ಹೇಳಿದ್ದೆ, ಇದು ಸತ್ಯದ ನಾಡು, ಇದು ತುಳುನಾಡು. ಇಲ್ಲಿಯ ಕಾರಣಿಗ ಒಂದು ದಿವಸ ನಿಮ್ಮ ಬಾಯಲ್ಲಿ ನೀವೇ ನನ್ನನ್ನ ದೇವಸ್ಥಾನಕ್ಕೆ ಕರೆಯುವಂತ ದಿನ ಕೂಡ ಬರುತ್ತೆ. ಆ ದಿನ ಇವತ್ತು ಬೆಳ್ತಂಗಡಿಯಲ್ಲಿ ಬಂದಿದ್ದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವ ದೇವಸ್ಥಾನದ ಪ್ರವೇಶಕ್ಕೆ ನೀವು ನನಗೆ ವಿರೋಧವನ್ನ ಒಡ್ಡಿದ್ರೋ, ಇವತ್ತು ನಿಮ್ಮ ಬಾಯಿಯಿಂದ ದೇವಸ್ಥಾನಕ್ಕೆ ಬನ್ನಿ ರಕ್ಷಿತ್ ಶಿವರಾಮ್ರವರೇ ಅನ್ನುವ ವಿಚಾರವನ್ನ ಹೇಳಿದ್ದೀರಿ. ಇದು ಈ ಮಣ್ಣಿನ ಕಾರಣಿಕ, ಇದು ಈ ಮಣ್ಣಿನ ತುಳುನಾಡಿನ ಕಾರಣಿಕ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಮಾರಿಗುಡಿಯ ವಿಚಾರ ಮಾತಾಡ್ತೀನಿ. ನೀವೇ ಹೇಳಿದ್ರಿ, ಮಾತೆತ್ತಿದ್ರೆ ಬ್ಯಾಂಗ್ಳೂರ್ನವನು ನೀವೇ ಹೇಳಿದ್ರಿ ರಕ್ಷಿತ್ ಶಿವರಾಮ್ ಹುಟ್ಟಿದ್ದು ರಾಘವೇಂದ್ರ ನರ್ಸಿಂಗು. ಮಾರಿಗುಡಿಯ ಮಾರಿಯಮ್ಮನ ಪರಿಚಯ ನಿಮಗ ನನಗ ಅಂತ ನಾನು ಮುಂದಿನ ದಿನಗಳಲ್ಲಿ ನಿಮ್ಗೆ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಆ ಮಾರಿಯಮ್ಮನ ಕಾಲ ಬುಡದಲ್ಲಿ ಹುಟ್ಟದಂತವನು ನಾನು.
ನೀವು ಮಾರಿಯಮ್ಮನ ನೋಡೋಕ್ಕಿಂತ ಮುಂಚೆ ಆ ಮಾರಿಯಮ್ಮನ ನೋಡಿದ್ದೇನೆ. ಆ ಮಾರಿ ಕೂಡ ಹೆಣ್ಣು ಮಗಳು, ನನ್ನ ಹೆಂಡತಿ ಕೂಡ ಹೆಣ್ಣು ಮಗಳು, ನನ್ನ 5 ವರ್ಷದ ಮಗು ಕೂಡ ಹೆಣ್ಣು ಮಗಳು. ಅವರನ್ನ ನೀವು ರಾಜಕೀಯಕ್ಕೆ ಎಳೆದುಕೊಂಡು ಬಂದ್ರಲ್ಲ ಪುಂಜರೆ. ನಾವು ನಮ್ಮ ಮನೆಯಲ್ಲಿ ನಾವು ಏನಂತ ಹೇಳಬೇಕು ಹೇಳಿ? ನಾವು ಏನಾದರೂ ನಮ್ಮ ಹೆಂಡತಿ ಅಥವಾ ನನ್ನ 5 ವರ್ಷದ ಮಗು ನಿಮ್ಮ ಯಾವುದಾದ್ರೂ ಟೆಂಡರಲ್ಲಿ ಅವ್ರೇನಾದ್ರೂ ನಿಮ್ಮ ವಿಚಾರ ಮಾತಾಡಿದ್ದಾರ ಅಥವಾ ನಿಮ್ಮ ವಿರುದ್ಧ ಇದ್ದಾರ? ಅಂತ ಮುಗ್ಧರನ್ನ ಇವತ್ತು ನೀವು ತಂದಿದ್ದೀರಿ. ನಾವು ಕೇಳೋದಕ್ಕೆ ಒಂದು ನಕಲಿ ಖಾತೆಯನ್ನ ಸೃಷ್ಟಿ ಮಾಡಿ ನಿಮ್ಮ ಹೆಂಡತಿ ಫೋಟೋ ಕೂಡ ನೀವು ಹಾಕ್ತೀರಿ. ಯಾವ ಕೀಳು ಮಟ್ಟಕ್ಕೆ ಇಳಿತಿದ್ದೀರಾ ಪುಂಜರೆ ನೀವು? ಆ ತಾಯಿ ಮಾರಿಗುಡಿ ಅವಳಿಗೆ ಗೊತ್ತು ಅವಳ ಮಕ್ಕಳ ರಕ್ಷಣೆ ಹೇಗೆ ಮಾಡಬೇಕು ಅಂತ ಮಾರಿಗುಡಿಗೆ ಗೊತ್ತು. ಭೂಮಿ ತೂಕದ ಹೆಂಗಸು ಆ ಮಾರಿ. ಇವತ್ತು ಜಾಸ್ತಿ ದಿವಸ ನಿಮಗೆ ಕೊಡ್ಲಿಲ್ಲ, 24 ಗಂಟೆ ಒಳಗೆ ನಿಮಗೆ ಶಿಕ್ಷೆಯನ್ನ ಕೊಟ್ಟಿದ್ದಾಳೆ ಆ ಮಾರಿಯಮ್ಮ. ನೀವು ಅಲ್ಲಿ ಹೇಳಿದ್ದು 14ನೇ ಆಗಸ್ಟ್, 15ನೇ ಆಗಸ್ಟ್ ಅಲ್ಲಿ ಇಲ್ಲಿಗೆ ನಿಮಗೆ ಗೌರವಯುತವಾಗಿ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡ್ತಾರೆ. ಆ ವೇದಿಕೆಯಲ್ಲಿ ಆ ಮಹಾತ್ಮನಿಗೆ ಪುಷ್ಪ ನಮನವನ್ನ ಮಾಡಿ ಮತ್ತೆ ಬಂದು ಇಲ್ಲಿ ಬೇದಿ ವಾಂತಿಯನ್ನ ಮಾಡುವ ಕೆಲಸ ನೀವು ಮಾಡಿದ್ದೀರಿ. ಇಡೀ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ, ತ್ಯಾಗ ಬಲಿದಾನಕ್ಕೆ, ಇಡೀ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವಮಾನ ಮಾಡುವಂತ ಕೆಲಸ ಮಾಡಿದ್ದೀರಿ. ಇಡೀ ರಾಜ್ಯ ನಿಮ್ಮನ್ನ ಛೀ ತೂ ಅಂತ ಉಗ್ದಿದೆ. ಇದು ಆ ಮಾರಿಯಮ್ಮ ಕೊಟ್ಟಿರುವ ಶಿಕ್ಷೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವಳ ಕಾರ್ಮಿಕವನ್ನ ಮೆರೆದಿದ್ದಾಳೆ. ಅದಾದ ಒಂದೇ ದಿವಸ ಸೌನಾಲ್ಗೆ ಭೇಟಿ ಕೊಟ್ಟಾಗ ನಿಮಗೆ ಮತ ಕೊಟ್ಟಂತ ನಿಮಗೆ ಮತದಾರರು ನಿಮಗೆ ಗಡಿಪಾರು ಮಾಡುವಂತ ಕೆಲಸ, ನಿಮಗೆ ಗೆಲುವು ಆಗುವಂತ ಕೆಲಸ ಮಾಡಿದ್ದಾರೆ. ಇದು ಕೂಡ ಆ ಮಾರಿಯಮ್ಮ ಕೊಟ್ಟಿರುವಂತ ಶಿಕ್ಷೆ ಅಂತ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ಮಾರಿಯಮ್ಮನ ಮುಂದೆ ಹೋಗಿ ಭಟ್ರು ಹೇಳಿದ್ರು 9 ಗಂಟೆಗೆ ಬಾಗಿಲು ತೆರಗಿಸಿ ಮೇಕಪ್ ಮಾಡಿಕೊಂಡು ಇಲ್ಲಿಗೆ ಮೈಕನ್ನ ಸಿಗಿಸಿ ಮಾಧ್ಯಮದವರು ಎಲ್ಲ ನಿಮ್ಮ ಪಟಾಲನ್ನು ಹಿಡಿದು ಈ ನಾಟಕವನ್ನ ಮಾಡ್ತಿದ್ದೀರಲ್ಲ, ಈ ನಾಟಕವನ್ನ ಕೋರ್ಟಲ್ಲಿ ಮಾಡಿ. ನೀವು ಈ ನಾಟಕವನ್ನ ನೀವು ಯಾವತ್ತು ಕೋರ್ಟಲ್ಲಿ ಮಾಡಕ್ಕೆ ಸಿದ್ಧರಾಗಿದ್ರೆ ಹೇಳಿ, ಅವತ್ತು ನಾವು ನಿಮ್ಮ ಜೊತೆ ಬರ್ತೇವೆ. FIR ಕೂಡ ಇವತ್ತು ಯಾವ ಭಾಷಣ ನೀವು ಮಾಡಿದ್ದೀರಿ ಆ ಭಾಷಣಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ FIR ಕೂಡ ಆಗ್ಲಿಕ್ಕಿದೆ. ಇವತ್ತು ಈ ರಾಜ್ಯದಲ್ಲಿ ಯಾವುದಾದ್ರೂ ಒಬ್ಬ ಶಾಸಕನ ಮೇಲೆ ಅತಿ ಹೆಚ್ಚು ಕೇಸ್ಗಳಿದ್ರೆ ಅದು ಹರೀಶ್ ಪುಂಜರ್ ಅವರ ಮೇಲೆ ಮುಂದಿನ ದಿನಗಳಲ್ಲಿ ರೌಡಿ ಶೀಟರ್ ಕೂಡ ಓಪನ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವ ವಿಚಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಆ ಸ್ವಾತಂತ್ರ್ಯ ವೇದಿಕೆಯಲ್ಲಿ ಒಂದು ಭಾಷಣ ಮಾಡಿ ದೇಶದ್ರೋಹಿಯ ರೀತಿಯಲ್ಲಿ ನೀವು ವರ್ತಿಸಿದ್ದೀರಿ. ಹರೀಶ್ ಪುಂಜ ಒಬ್ಬ ದೇಶದ್ರೋಹಿ ಅನ್ನೋ ವಿಚಾರವನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಾನು ಅನ್ಕೊಂಡಿದ್ದೆ ಸಭ್ಯ ಬುದ್ಧಿವಂತ, ಒಂದು ಸ್ವಲ್ಪ ಜ್ಞಾನ ಇದೆ ಅಂತ, ಆದ್ರೆ ತಲೆಯಲ್ಲಿ ಬುದ್ಧಿ ಇಲ್ಲ, ತಲೆಯಲ್ಲಿ ದ್ವೇಷದ ಲದ್ದಿ ಮಾತ್ರ ತುಂಬಿದೆ ಅನ್ನೋ ವಿಚಾರವನ್ನ ಕೂಡ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಮಾತ್ರ ಅಲ್ಲ, ರಾಜ್ಯದ ಹಿರಿಯ ಪತ್ರಕರ್ತರು ನಿಮಗೆ ಟಿವಿಯಲ್ಲಿ ಛೀ ಥೂ ಅಂತ ಉಗಿದು ತುಳು ಭಾಷೆಯಲ್ಲೇ ಹೇಳಿದ್ದಾರೆ. ಪುಂಜರೆ ನೀವು ಮಾಡೋದು ಸರಿಯಲ್ಲ ಅಂತ ತುಳು ಭಾಷೆಯಲ್ಲೇ ಹೇಳುವಂತ ಪ್ರಸಂಗ ಬಂದಿದೆ. ಇವತ್ತು ಕೆಲಸ ಕಳ್ಳನಿಗೆ ಏನ್ ಹೇಳ್ತಾರೆ? ಮೈಸೂರು ಯೂನಿವರ್ಸಿಟಿ ಭಾಷೆಯಲ್ಲಿ ಏನ್ ಹೇಳ್ತಾರೆ? ಏನೋ ಜೋರಾಗಿ ಹೇಳಿ, ಏನ್ ಹೇಳ್ತಾರೆ ಕೆಲಸ ಕಳ್ಳನಿಗೆ? ಯಾವ ಒಬ್ಬ ನಾಯಕ ಕೂಡ ಈ ಭಾಷೆಯನ್ನ ಬಳಸಿಲ್ಲ. ನೀವು ಇವತ್ತು ಆ ಭಾಷೆಯನ್ನ ಬಳಸಿದ್ದೀರಿ. ಅದಕ್ಕೂ ಕೂಡ ಸಂಜಾಯಿಷಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಕೆಲಸ ಕಳ್ಳರಿಗೆ ಏನ್ ಹೇಳ್ತಾರೆ ಅಂತ. ಇವತ್ತು ನಮ್ಮ ಮೇಲೆ ಗದಾಪ್ರಹಾರ ಮಾಡಲಿಕ್ಕೆ ನೀವು ಹೋಗ್ತಿದ್ದೀರಾ. ನಮ್ಮ ಹೋರಾಟ ನಾವು ಇಲ್ಲಿಗೆ ನಿಲ್ಸಲ್ಲ. 2 ಸ್ಯಾಂಪಲ್ ಅನ್ನ ಬಿಟ್ಟಿದ್ದೀವಿ. ನಿಮ್ಮ ರೌದ್ರ ಅವತಾರ ಎಲ್ಲ ಅವತಾರವನ್ನ ತೋರಿಸಾಯ್ತು. ಮುಂದಿನ ದಿನಗಳಲ್ಲಿ ಮೊಗ್ರು ಬಂದಾರಲ್ಲಾಗಿರುವಂತ 700 ಕೋಟಿ ರೂಪಾಯಿಯ ಹಗರಣವನ್ನ ಕೂಡ ನಾವು ಸಾರ್ವಜನಿಕರ ಮುಂದೆ ಇಡ್ಲಿಕ್ಕಿದ್ದೇವೆ. ಅಲ್ಲಿಯೂ ಕೂಡ ನಿಮ್ಮ ಭ್ರಷ್ಟಾಚಾರವನ್ನ ಬಯಲಿಗೆ ಎಳಿತೇವೆ ಅನ್ನೋ ವಿಚಾರವನ್ನ ಹೇಳ್ತೀನಿ. ಮಾತೆತ್ತಿದ್ರೆ 3,000 ಕೋಟಿ ತಂದಿದ್ದೀನಿ, 3,000 ಕೋಟಿ ತಂದಿದ್ದೀನಿ ಅಂತ ಹೇಳ್ತೀರಾ. 719 ಕೋಟಿ ಈ ಕಾಮಗಾರಿ, ಅದರಲ್ಲೂ 300 ಕೋಟಿ ಮಾತ್ರ ಸ್ಯಾಂಕ್ಷನ್ ಆಗಿರೋದು. ಮೊಗ್ರು ಅಲ್ಲಿ ಇನ್ನೊಂದು 700 ಕೋಟಿ, 1,400 ಕೋಟಿ ಎಗ್ರೋಯ್ತು. ಇದು ಬಿಟ್ರೆ ನೀವು ಏನ್ ತಂದಿದ್ದೀರಿ? 1,000 ಕೋಟಿ ಅಲ್ಲ, 2,000 ಕೋಟಿಗಿಂತ ಮೇಲೆ ಅನುದಾನವನ್ನ ವಸಂತ್ ಬಂಗೇರು ತಂದಿದ್ದಾರೆ, ಪ್ರಭಾಕರ್ ಬಂಗೇರು ತಂದಿದ್ದಾರೆ. ಇದು ಸರ್ವೇ ಸಾಮಾನ್ಯ. ಯಾಕೆ ಈ ರೀತಿಯ ಸುಳ್ಳನ್ನ ನೀವು ಹೇಳ್ತಾ ಇದ್ದೀರಿ ಪುಂಜರೆ? ಇವತ್ತು ಸುಳ್ಳು ಜಾಸ್ತಿ ದಿನ ನಡೆಯಲ್ಲ. ರಾಜ್ಯದಲ್ಲಿ ಯಾವ ಕ್ಷೇತ್ರಕ್ಕೂ ಹೋದ್ರೆ ಅಲ್ಲಿ 1,000-2,000 ಕೋಟಿ ಸರ್ವೇ ಸಾಮಾನ್ಯ. ಇಲ್ಲಿಯ ಜನರಿಗೆ ನೀವು ಮೋಸ ಮಾಡೋದನ್ನ ನೀವು ನಿಲ್ಲಿಸಿ. ನೀವು
ದೇವಾಲಯಕ್ಕೆ ಕರೆದಿದ್ದೀರಿ. ಆದರೆ ನಾವು ನಂಬುವ ನ್ಯಾಯಾಲಯಕ್ಕೆ ನಾವು ಹೋಗ್ತೇವೆ. ನೀವು ದೇವಾಲಯದಲ್ಲಿ ಪ್ರಮಾಣ ಮಾಡಿ, ನಾವು ನ್ಯಾಯಾಲಯದ ಕಟಕಟ್ಟೆಯಲ್ಲಿ ಒಂದು ದಿವಸ ನಿಮ್ಮನ್ನ ನಿಲ್ಲಿಸಿ ಪ್ರಮಾಣ ಮಾಡಿಸಿಯೇ ತೀರ್ತೇವೆ ಅನ್ನೋ ವಿಚಾರವನ್ನ ಕೊಡ್ತೇವೆ. ನಾನು ಹರೀಶ್ ಪುಂಜಾದವನು ದೇವರ ಹೆಸರಲ್ಲಿ ಪ್ರಮಾಣ ಮಾಡಿ ಹೇಳ್ತೇನೆ, ನಾನು ಹೇಳುವುದೆಲ್ಲ ಸತ್ಯ 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 ಅಂತ ನೀವು ಆ ಕಟಕಟ್ಟೆಯಲ್ಲಿ ನಿಲ್ಲಿಸಿ ಹೇಳುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅನ್ನೋ ವಿಚಾರವನ್ನ ಹೇಳಿ, ನಮ್ಮ ಬಂದಿರುವಂತಹ ಎಲ್ಲ ಬಂಧುಗಳಿಗೆ ಮಗದೊಮ್ಮೆ ನನ್ನ ನಮಸ್ಕಾರಗಳನ್ನು ಹೇಳಿ, ಇವತ್ತು ಈ ಕಾರ್ಯಕ್ರಮ ಆದ ನಂತರ ಮತ್ತೆ ನಾವೆಲ್ಲ ತೆರಳಿ ತಹಸೀಲ್ದಾರ್ ಅವರಿಗೆ ಒಂದು ಮನವಿಯನ್ನ ಕೊಡಬೇಕು. ರಾಜ್ಯದ ರಾಜ್ಯ ಭವನವನ್ನ ಇವತ್ತು ಬಿಜೆಪಿಯ ಕಚೇರಿಯನ್ನಾಗಿ ಮಾಡಿಕೊಂಡಿದ್ದಾರೆ. ರಾಜ್ಯದ ಗವರ್ನರ್ ಬಿಜೆಪಿಯ ಏಜೆಂಟ್ ರೀತಿಯಲ್ಲಿ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ. ಯಾವ ಸಿದ್ದರಾಮಯ್ಯ ಯಾವುದೇ ಕಳಂಕ ಇಲ್ಲದೆ ಕಪ್ಪು ಚುಕ್ಕೆ ರೈತ ರಾಜಕಾರಣವನ್ನ ಸುದೀರ್ಘವಾಗಿ ಅವರ ಜೀವನದಲ್ಲಿ ಮಾಡ್ತಾ ಇದ್ದಾರೆ. ಪ್ರತಿ ಕ್ಷಣವೂ ಬಡವರ ಬಗ್ಗೆ, ದಲಿತರ ಬಗ್ಗೆ, ದಮನಿತರ ಬಗ್ಗೆ ಧ್ವನಿಯಾಗಿ ನಿಂತಿದ್ದಾರೆ. ಆ ಸಿದ್ದರಾಮಯ್ಯನವರ ಬಗ್ಗೆ ಇವತ್ತು ಅವಹೇಳನ ಮಾಡಿ ಅವರಿಗೆ ಪ್ರಾಸಿಕ್ಯೂಷನ್ ನೋಟಿಸ್ ಅನ್ನು ಕೊಡುವಂತ ಕೆಲಸವನ್ನ ಈ ಗವರ್ನರ್ ಮಾಡಿದ್ದಾರೆ. ತಮ್ಮೆಲ್ಲರಲ್ಲಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ, ಇಂಥ ಒಂದು ಅದ್ಭುತ ನಾಯಕನ ಹಿಂದೆ ನಾವೆಲ್ಲ ನಿಂತ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರ್ತದೆ. ತಾವೆಲ್ಲ ತೆರಳಿ ನಾವು ಈ ಕಾರ್ಯಕ್ರಮ ಮುಗಿದ ನಂತರ ತಹಸೀಲ್ದಾರ್ಗೆ ಮನವಿಯನ್ನ ಕೊಟ್ಟು ಈ ದುಷ್ಟ ಬಿಜೆಪಿಯ ಅಸಂವಿಧಾನಿಕ ವರ್ತನೆಗೆ ನಾವು ಖಂಡನೆಯನ್ನ ಕೊಡಬೇಕು ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಈ ಘೋಷಣೆ ಅಲ್ಲಿ ಕೂಡ ನೀವು ಕೂಗಬೇಕಾಗುತ್ತೆ. ಇದು ಕೇವಲ ರಾಜಭವನಿಗೆ ಅಲ್ಲ, ಅಲ್ಲಿ ಕೆಂಪುಕೋಟೆ ಹತ್ರ ಕೂತಿದಾರಲ್ಲ, ಮೋದಿಯ ಕಿವಿಗೂ ಬೀಳುತ್ತೆ. ಮೋದಿಯವರೇ, ಒಂದು ವಿಚಾರವನ್ನ ತಿಳ್ಕೊಳ್ಳಿ, ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ, ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ. ಎಚ್ಚರವಾಗಿರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಸಂವಿಧಾನ.